ಈಗ ನಮ್ಮ ಕೇಂದ್ರೀಯ ಸಮಿತಿಯ ಯಕ್ಷಗಾನದ ಕಲಾವಿದರನ್ನ ರೆಡಿ ಮಾಡಿ ಯಕ್ಷ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ತಂದಿದ್ದಾರೆ. ಅವರ ಸ್ವಂತ ಅವರ ಬಲಗೈಯಿಂದ ಅದಕ್ಕೆ QR ಕೂಡ ಹಾಕಿದ್ದಾರೆ. ಆ QR ಕೂಡ ಸ್ಕ್ಯಾನ್ ಮಾಡಿದ ಕೂಡಲೇ ಇಡೀ ಯಕ್ಷಗಾನದ ನಾಟ್ಯ ತರಬೇತಿ ವಿಡಿಯೋ ಮೂಲಕ ಬರ್ತದೆ. ಕಿರಣ್ ಬೆಟ್ಟಂಗಿಡಿ ಬಬ್ರುವಾಹನ ಪಾತ್ರವನ್ನು ಮಾಡಿರುವಂತಹ ಸದರೀಶ ಆಚಾರ್ಯ ಆಳ್ವ ಬೇಸಿದ ಯಕ್ಷಗಾನ ಬಹುಮಾನದ ಜೊತೆಗೆ ಸ್ಮರಣಿಕೆ ಇರುತ್ತದೆ. ಶಿಸ್ತಿನ ತಂಡವನ್ನು ಪಡೆದಿರುವಂತಹ clap ಆಗ್ರಂತೆ ಅವನು ಹಂಚಿಬೋದು ಅವನು ವನಸದವಳು Abi veradı after she sees that young age 89
ಒಂದು 2 ತಿಂಗಳು ತುಂಬ ಅಂತ ನಾರೇ ಕುಜಾಲ್ ಬಿಡ್ತೀವಿ ಸೇಮ್ 2 ತಿಂಗಳು ತುಂಬ ಅಂತ ಏ ಧನ್ಯವಾದ ಸಮರ್ಪಣೆ.
ಹಾಂ ಹೌದು ನಮ್ಮನ್ನು ಹಂಚೆ ಮಾಡಿಸಿ ಕೇರಳದಲ್ಲಿ. ಈಗ ಬರ್ತಾರೆ ಎಲ್ಲರೂ. ರೆಡಿ ಕೆನಾಡ್ ಬರ್ಕೊಡು ಉಂತಲೆ ಉಂತಲೆ ಆಯ್ತು ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಕರ್ಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳಂದ್ರಿಗೆ ಮಣಿದು ಬೀಳುವೆ ನೀ ಕಥಾಮೃತವ
ಅಂಧಕಾರ. ನೀರ ಮೇಲೆ ಹುಟ್ಟಿಕೊಂಡ ನಾವು ತೇಲುತ್ತಾ ಒಂದಾದೆವು. ನೋಡುವ, ಕೇಳುವ, ನುಡಿಯುವ ಚೇತನವಿದೆ. ಆದರೆ ಪರಸ್ಪರ ಒಬ್ಬರನ್ನೊಬ್ಬರು ಪ್ರಶ್ನಿಸಿಕೊಂಡರು ಉತ್ತರ ದೊರೆಯದಾಯಿತು. ತುದಿ ಮೊದಲರಿಯದೆ ನಾವು ಚಿಂತಿಸುತ್ತಿರುವಾಗ ನೀನು ನಮ್ಮಲ್ಲಿ ಜ್ಞಾನವನ್ನು, ಶಕ್ತಿಯನ್ನು ಹಾಗೂ ಸ್ಫೂರ್ತಿಯನ್ನು ತುಂಬಿದ್ದೀಯ. ಆದರೆ ನೀನು ನಿನ್ನ ಆದಿ ಅಂತ್ಯವನ್ನು ನಾವು ತಿಳಿದಿಲ್ಲವಲ್ಲ ತಾಯಿ. ಅಮ್ಮ, ಯಾತಕ್ಕೆ ಜನ್ಮವನೆತ್ತೆ ನಮಗೆ ತರ ಕಾರ್ಯಗಳೇನುಂಟು ಮಾತೆ. ನೀ ತಿಳುವುದ ಸಕಲವನು, ನೀ ತಿಳುವುದ ಸಕಲವನು ಸಂಪ್ರೀತಿಯುಳ್ ರಕ್ಷಿಸಬೇಕು ನಮ್ಮುವನು. ಜಯತು ಜಯತು ಆದಿಮಾಯೇ, ಜಯ ಜಯ. ಜಯ 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 ಜಯ. ಕ್ಷಣಕಾಲದಲ್ಲಿ ಏನು ಅರ್ಥವಾಗದಂತ ಸ್ಥಿತಿಯಲ್ಲಿ ನಾವಿದ್ದೆವು. ಆದರೆ ಯೋಚಿಸುತ್ತಾ ಯೋಚಿಸುತ್ತಾ ನಮ್ಮೊಳಗೆ ಜ್ಞಾನದ ಬೆಳಕು ಮೂಡಿ ಬಂದಿದೆ. ಕಾರ್ಯ ಕಾರಣ ಸಂಬಂಧದ ನೆಲೆಯಲ್ಲಿ ಯೋಚಿಸುವಾಗ ಒಂದಕ್ಕೆ ಉತ್ತರ ಸಿಕ್ಕಿದೆ, ಇನ್ನೊಂದಕ್ಕೆ ಉತ್ತರ ಸಿಗಲಿಲ್ಲ. ನಮ್ಮನ್ನು ಸೃಷ್ಟಿಸಿದವಳು ನೀನು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಯಾವ ಕಾರಣಕ್ಕಾಗಿ ನಮ್ಮ ಸೃಷ್ಟಿಯಾಗಿದೆ, ನಮ್ಮಿಂದ ಮುಂದೆ ಆಗಬೇಕಾದಂಥ ಕೆಲಸ ಏನು, ಯಾವುದೂ ಸರಿಯಾಗಿ ಅರ್ಥವಾಗದಂಥ ಸ್ಥಿತಿಯಲ್ಲಿ ನಾವು ವಿಲವಿಲನೆ ಒದ್ದಾಡ್ತಾ ಇದ್ದೇವೆ. ಮಾತೃಭಾವ ತುಂಬಿರುವಂತಹ ತಾಯೇ ನಮ್ಮನ್ನು ನೀನಲ್ಲದ ನ್ಯಾರಿಕರು ನಮ್ಮ ಸಾನುರಾಗದುಳು ರಕ್ಷಿಸುವವರು. ಜಯತು ಆದಿಮಾಯೇ, ಜಯ ಜಯ. ಅಮ್ಮ, ಸುತ್ತಲೂ ತುಂಬಿರುವ ಜಲರಾಶಿ, ಗಾಢಗತ್ತಲು, ಅದರಲ್ಲಿ ನಾವು ಮೂವರು ಕಾಣಿಸಿಕೊಂಡಿದ್ದೇವಮ್ಮ. ಅಜ್ಞಾನಿಗಳಾದ ನಮಗೆ ಸುಜ್ಞಾನವನ್ನಿತ್ತು ಉದ್ಧರಿಸಬೇಕು ತಾಯಿ. ಹರಿಹರ ಬ್ರಹ್ಮರ ದಿರಿಜಿಗೆ ನಾಮವಾ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಪಿನದ ನಿಮಗೆ. ನಿಮ್ಮ ಜನ್ಮಕ್ಕೆ ನಾನೇ ಕಾರಣವಿದ್ದೇನೆ. ಗುರುತಿಸಲು ಒಂದೊಂದು ಶುಭ ನಾಮ ಇರಿಸಲಿದ್ದೇನೆ. ಆಗಲಿ ತಾಯಿ. ಗೌರವರ್ಣದಿಂದ ಕಂಗೊಳಿಸುವನು ಬ್ರಹ್ಮ. ನಾನು ಬ್ರಹ್ಮ. ನೀಲವರ್ಣದಿಂದ ಕಂಗೊಳಿಸುವನು ವಿಷ್ಣು. ಧನ್ಯನಾದೆ ತಾಯಿ. ಶ್ವೇತವರ್ಣದಿಂದ ಕಂಗೊಳಿಸುವನು ಹರ. ಧನ್ಯನಾದೆ ತಾಯಿ. ಮುಂದೆ ನಿಮ್ಮಿಂದ ಘನ ಕಾರ್ಯವಾಗಬೇಕು. ಹೋದ ಕಲ್ಪದಿ ಲಯವಾದ ಪ್ರಪಂಚವಾ ಮೋದದಿ ಸೃಜಿಸುವರೇ. ಕಾಯ್ದು ಮೇಣದ ಲಯಗೊಳಿಸುವ ಹದನಕ್ಕೆ ಆದಿರಿ ನೀವಾದರೆ. ಮಕ್ಕಳೇ, ಅಮ್ಮ, ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಮತ್ತೊಮ್ಮೆ ಸೃಷ್ಟಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಉತ್ಪತ್ತಿಯಾಗಿರುವುದು. ನಿಮಗೆ ಗುಣ, ಕರ್ಮ,
ವಾಸಸ್ಥಾನವನ್ನು ನೀಡಿ ಕರುಣಿಸುತ್ತೇನೆ. ಸತ್ವರಾಜಸ ತಮ್ಮ ಮೆನ್ನುತ್ತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ಬಿಟ್ಟು ಹರಿಯು ಪೊರೆ. ಬ್ರಹ್ಮ ರಾಜಸ ಗುಣಭರಿತನಾಗಿ ಸತ್ಯ ಲೋಕದಲ್ಲಿದ್ದು ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಇರು. ಅನುಗ್ರಹಿತ ಆದೆ ನಾನು. ವಿಷ್ಣು ಸಾತ್ವಿಕ ಗುಣೋಪೇತನಾಗಿ ವೈಕುಂಠದಲ್ಲಿದ್ದು ಪಾಲಿಸುತ್ತಾ ಬಾ. ಆಗಲಿ ತಾಯಿ. ತಾಮಸ ಗುಣಭರಿತನಾಗಿ ಹರ ಕೈಲಾಸದಲ್ಲಿದ್ದು ಲಯ ಕಾರ್ಯವನ್ನು ಎಸಗುತ್ತಾ ಇರು. ಆಗಲಿ ತಾಯಿ. ಅಮ್ಮ, ಮುಂದೊಮ್ಮೆ ಕಷ್ಟ ಬಂದರೆ ನಾವೇನು ಮಾಡಲಮ್ಮ? ಕಷ್ಟ ಕಾಲದೊಳಿನ ನಿಷ್ಠೆಗೆ ಭಜಿಸಲು ಕೊಟ್ಟು ದರ್ಶನವ ಇಷ್ಟತಿ ಪುರಿವೆನೆಂದ ಭಯವಿದ್ದೈದನು ಕಟ್ಟನಂದ ಜ್ಞಾನವ. ಮಕ್ಕಳೇ, ತಾಯಿ. ನಿಮ್ಮ ಕಾರ್ಯದಲ್ಲಿ ಕಾರ್ಯನಿರತರಿಗಿರುವಾಗ ಏನಾದರೂ ಕಷ್ಟ ಬಂದರೆ ಏನು ಮಾಡಲಿ? ನಿಷ್ಠೆಯಿಂದ ನನ್ನನ್ನು ಧ್ಯಾನಿಸಿ ಹಾ. ಬಂದು ಕಷ್ಟವನ್ನು ಪರಿಹರಿಸುತ್ತೇನೆ. ನಿರ್ಭಯರಾಗಿರಿ. ಆಗಲಿ ತಾಯಿ. ಅಂತರ್ಧಾನರಾಗುತ್ತೇನೆ. ಜನನಿಯಾದಿಯಲ್ಲಿ ಮಾಲಿನಿಯೂ ಮಾಲಿನಿಯೂ ಆ ಆ ಜನನಿಯಾದಿಯಲ್ಲಿ ಮಾಲಿನಿಯೂ ವರತನು ಜಪೇಕ್ಷೆಯಲ್ಲಿ ಕಾಮಿನಿಯೂ ವರತನು ಜಾಪೇಕ್ಷೆಯಲ್ಲಿ ವರತನು ಜಾಪೇಕ್ಷೆಯಲ್ಲಿ ಕಾಮಿನಿಯೂ ಮಾಲಿನಿಯೂ
ಹೆಣ್ಣಿನತನವನ್ನ ಉಳಿಸಿ ಬೆಳೆಸುವಲ್ಲಿ ಹೆಣ್ಣಿನ ಪಾತ್ರ ಬಹುಮುಖ್ಯವಾದದ್ದು. ಇದೆಲ್ಲವನ್ನ ಅರಿತು ವ್ಯವಹರಿಸುವವಳು ನಾನು. ಜನನಿ ಹಾಗೂ ಜನ್ಮಭೂಮಿ ಅತ್ಯಂತ ಶ್ರೇಷ್ಠವಾದುದು. ಯಾಕೆ? ಇಬ್ಬರ ಋಣವನ್ನ ತೀರಿಸುವುದು ಅತ್ಯಂತ ಕಷ್ಟ ಸಾಧ್ಯವಾದದ್ದು. ಆದರೂ ನಮ್ಮ ಕೈಲಾದ ಸಹಾಯವನ್ನು ಪ್ರಯತ್ನವನ್ನು ನಾವು ಮಾಡಬೇಕು. ಈ ಪ್ರಪಂಚದಲ್ಲಿ ಉತ್ತಮ ತಂದೆ ತಾಯಂದಿರಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಿದ್ರೆ ಪೂರ್ವ ಜನ್ಮದ ಪುಣ್ಯ ವಿಶೇಷ ಬೇಕಂತೆ. ಆ ನಿಟ್ಟಿನಲ್ಲಿ ನನ್ನ ತಂದೆಯವರು ಕಶ್ಯಪ ಬ್ರಹ್ಮರು. ಅವರ ಮಡದಿಯರಲ್ಲಿ ಹಿರಿಯಳಾದ ದಿತಿದೇವಿಯೇ ನನ್ನಮ್ಮ. ಇವರ ಪ್ರೇಮದ ಮಗಳಾದ ನನಗೆ ಮಾಲಿನಿ ಎನ್ನುವ ಹಾಗೆ ಹೆಸರನ್ನಿರಿಸಿದ್ದಾರೆ. ಒಳ್ಳೆ ವಿದ್ಯಾ ಬುದ್ಧಿಯನ್ನ ಇತ್ತು ಗುಣ ಸಂಪನ್ನೆಯಾಗಿ ಬೆಳೆಸಿದ್ದಾರೆ. ಇತ್ತೀಚೆಗೆ ನನ್ನಮ್ಮ ಮೌನವಾಗಿರುವುದನ್ನು ಕಂಡು ಕಾರಣ ಏನು ಎನ್ನುವ ಹಾಗೆ ಪ್ರಶ್ನಿಸಿದಾಗ ಒಂದು ವಿಚಾರವನ್ನ ನನ್ನಲ್ಲಿ ಅರುಹ ಇಟ್ಟರು. ತನ್ನ ಮನಸ್ಸಿನಲ್ಲಿ ಅಡಗಿಸಿಕೊಂಡಿದ್ದಂತಹ ದುಃಖ ದುಮ್ಮಾನಗಳನ್ನೆಲ್ಲ ಎಳೆ ಎಳೆಯಾಗಿ ತಿಳಿ ಹೇಳಿದರು. ತಾನು ಹಳೆದ ಮಕ್ಕಳೆಲ್ಲ ದೇವೇಂದ್ರನಿಂದ ಅಳಿದು ಹೋದ ವಿಚಾರವನ್ನ ತಿಳಿಸಿದಾಗ ಮುಂದೆ ಕುಲೋದ್ಧಾರಕ ಉದರ ಹೇಗಾಗುತ್ತದೆ ಎನ್ನುವಂತಹ ಪ್ರಶ್ನೆಯೇ ಅಮ್ಮನನ್ನ ಕಾಡುತ್ತಾ ಇತ್ತು. ಈ ನಿಟ್ಟಿನಲ್ಲಿ ಅಮ್ಮನಿಗೆ ನಾನೇನು ಸಹಾಯ ಮಾಡಬಲ್ಲೆ ಎನ್ನುವ ಹಾಗೆ ಆಕೆಯಲ್ಲಿಯೇ ಪ್ರಶ್ನಿಸಿದಾಗ ಚೇತರಿಸಿಕೊಂಡಂತಹ ಅಮ್ಮ ಕಿವಿಮಾತೊಂದನ್ನ ಹೇಳಿದ್ದಾಳೆ. ಕಮಲ ಸಂಭವನ ಒಲುಮೆಯನ್ನ ಪಡೆಯುವುದರ ಮೂಲಕವಾಗಿ ಕುಲೋದ್ಧಾರಕನಾದ ಮಗನನ್ನು ಪಡೆ ಎನ್ನುವ ಹಾಗೆ. ಆ ನಿಟ್ಟಿನಲ್ಲಿ ತಾಯಿಯ ವಾಕ್ಯವನ್ನೇ ನನ್ನ ಆಜ್ಞೆ ಎಂದು ತಿಳಿದು ಹೊರಟವಳಿದ್ದೇನೆ. ಕಾನನವನ್ನ ಸೇರಿಕೊಂಡಾಗ ಆಲೋಚನೆವಂತಲ್ಲ ನಾನು ಹೇಗಿದ್ದೇನೆ. ಚೆಲುವಿಗೆ ಯೌವನದಿಂದ ಚೆಲುವಿಗೆ
ಹಾಗಲ್ವೇ? ಅತಿ ಸುಂದರವಾದ ಹೆಣ್ಣೊಬ್ಬಳನ್ನು ಕಾಣುವಾಗ ಪುರುಷ ವಕ್ರದ ಕಾಮನೆ ಕೆರಳುತ್ತದೆ. ಈ ಸುಂದರ ಮೈಕಾಂತಿಯ ಹುಡುಗಿಯನ್ನು ಕಂಡಾಗ ಅವರು ಮೋಹಿಸದೆ ಉಳಿಯರೇ ಹೇಳಿ. ಈ ರೀತಿ ಆಗುತ್ತದೆ ಅಂತಾದ್ರೆ ನಾನು ಕೈಗೊಂಡಂತಹ ಕಾರ್ಯ ನನ್ನ ತಪಸ್ಸಿಗೆ ವಿಘ್ನ ಬರುವುದಂತೂ ಖಂಡಿತ. ಈ ರೀತಿಯಾಗಿ ಆದರೆ ನನ್ನ ಉದ್ದೇಶ ಈಡೇರುವುದಕ್ಕೆ ಸಾಧ್ಯವೇ ಇಲ್ಲ. ಇಳೆಯ ಜನರನ್ನು ಹೇಗಾದರೂ ಮಾಡಿ ದೂರ ಮಾಡಬಹುದು, ಆದರೆ ನಮ್ಮ ಏಳ್ಗೆಗೆ ಸದಾ ಮುಳ್ಳಾಗಿರುವವರು ಆ ದೇವತೆಗಳು, ಅವರು ನನ್ನ ತಪಸ್ಸಿನ ಮರ್ಮವನ್ನು ಅರಿತರೆ ನನ್ನನ್ನು ಹೀಗೆ ಬಿಟ್ಟಾರೆ ಹೇಳಿ. ಹಾಗಾಗಿ ಆಲೋಚನೆಯನ್ನ ಮಾಡಬೇಕು. ಅಷ್ಟಸಿದ್ಧಿಯನ್ನು ಬಲ್ಲಂತಹ ನಾನು ನನ್ನದಾದ ನಿಜ ರೂಪವನ್ನ ಮರೆಮಾಚಿ ವೇಷ ಮಾಡಿಕೊಂಡು
ನನ್ನ ಕಾರ್ಯವನ್ನು ಸಾಧಿಸುವುದಕ್ಕೆ ಬೇಕಾಗಿ ತಪಸ್ಸನ್ನಾಚರಿಸಬೇಕು. ಯಾವ ವೇಷ ಆದೀತು? ಓ, ಅಲ್ಲಿ ಕಾಣುತ್ತಾ ಇದೆ ಹರಿಣಗಳ ಹಿಂಡು. ಜಿಂಕೆಯಾದರೆ ವ್ಯಾಘ್ರಣ ಭಯ ಆಗ್ಲಿಕ್ಕಿಲ್ಲ. ಅದು ಹರಿವ ಹಾವಾದರೆ ಗರುಡನ ಅಪಾಯ. ಅಷ್ಟು ಸುಲಭದಲ್ಲಿ ನಾನು ಅವರ ಕೈಗೆ ಸಿಗುವುದಕ್ಕುಂಟೆ ಹೇಳಿ? ಅದು ಅಲ್ಲಿ ಕಾಣುತ್ತಾ ಇದೆಯಲ್ಲ ಮಹಿಷಿಗಳ ಹಿಂಡು. ಆ ಹಿಂಡಿನಲ್ಲಿ ನಾನು ಆಡುವ ಮಹಿಷಿಯಾಗಿ ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ಯಾವುದೇ ವಿಘ್ನ ಬರ್ಲಿಕ್ಕಿಲ್ಲ. ಹಾಗಾಗಿ ಮಹಿಷಿಯ ಹಿಂಡಿನಲ್ಲಿ ಮಹಿಷಿಯಾಗಿ ತಪಸ್ಸನ್ನು ಸಸ್ಯ ಶ್ಯಾಮಲೆಯಾಗಿ ಗೋಚರಿಸುತ್ತ ಭೂಮಾತೆ ಈ ಸ್ಥಿತಿಗೆ ಬರುವುದಕ್ಕೆ ಕಾರಣವೇನು? ಭಾರ್ಗವರ ಶಿಷ್ಯ ಸುಪಾರ್ಶ್ವಕ ನಾನು. ಪರೋಪಕಾರ ಮಿಥಂ ಶರೀರವೆನ್ನುವ ನೀತಿಯನ್ನು ಪಾಲಿಸಿಕೊಂಡು ಲೋಕ ಕಲ್ಯಾಣಾರ್ಥಕವಾಗಿ ತಪಸ್ಸನ್ನು ಮಾಡುವುದಕ್ಕೆ ದಟ್ಟಾರಣ್ಯಕ್ಕೆ ಬಂದವನು ನಾನು. ನಾಸಿಕಾಗ್ರದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ದೀರ್ಘಕಾಲದಲ್ಲಿ ಅನ್ನಾಹಾರವನ್ನು ಸೇವಿಸದೆ ಲೋಕ ಕಲ್ಯಾಣವನ್ನು ಯೋಚಿಸಿದವನು. ಅರಿಶೈಟ್ ವೈದ್ಯರನ್ನು ಹತೋಟಿಯಲ್ಲಿ ನಿಂತುಕೊಂಡು ನಾನು ಎದ್ದು ಬಂದವನು. ಈಗ ನೋಡಿದರೆ ಶ್ಯಾಮಲೆಯ ರೂಪವೇ ಬದಲಾಗಿ ಹೋಗಿದೆ. ಮರಗಳು ಬಾಡಿ ಹೋಗಿವೆ. ಪಕ್ಷಿ ಸಂಕುಲ ಪ್ರಾಣಿ ಸಂಕುಲ ಸೊರಗಿ ಹೋಗಿದೆ. ಎಲ್ಲಿ ನೋಡಿದರೂ ಒಂದೇ ಶಬ್ದ, ಪಟ ಪಟ ಪಟ್ಲ ಪಟ್ಲ ಪಟ್ಲ. ಯಾಕೆ ಹೀಗೆ? ದಿವ್ಯ ದೃಷ್ಟಿಯಿಂದ ಒಮ್ಮೆ ನೋಡ್ತೇನಂತ. ಸಿಂಧೂರ ಮಾತೆಯ ಪುಡು ಇಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇತಿದೇವಿಯ ಸುಪುತ್ರಿ ಮಾಲಿನಿ. ಸದುದ್ದೇಶದ ಸಾಕಾರವಾದರೆ ಒಬ್ಬ ಮಾತೆ ತಪಸ್ಸು ಮಾಡಬಹುದು. ಈ ಪ್ರಕೃತಿಯಲ್ಲಿ ವಿಕೃತಿಯನ್ನು ಬೆಳೆಯುವುದು ಇದು ದುರುದ್ದೇಶ. ಆದ್ದರಿಂದ ಈಕೆ ಮಾಡಿ ತಪಸ್ಸು ಮಾಡಿ ನನ್ನ ತಪಸ್ಸಿಗೆ ಬಂದ ತಂದಳು. ಅಷ್ಟು ಮಾತ್ರ ಅಲ್ಲ, ಇದು ಮುನಿಕುಲಕ್ಕೆ ಮಾಡಿದ ಅನ್ಯಾಯ. ಸಹಿಸಲಾರೆ. ಅದಕ್ಕಾಗಿ ತನ್ನ ನಿಜ ರೂಪವನ್ನು ಹಾತು ಎಮ್ಮೆಯ ರೂಪದಲ್ಲಿ ತಪಸ್ಸು ಮಾಡುತ್ತಿರುವ ಈಕೆಗೆ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು. ಅದಕ್ಕಾಗಿ ಸುಪಾರ್ಶ್ವಕ ಕೊಡುತ್ತಿರುವಂತಹ ಶಾಪ. ಮಾಲಿನಿ, ನಿನ್ನ ಹೊಟ್ಟೆಯಲ್ಲಿ ಕೋಣವೇ ಹುಟ್ಟಲಿ. ನಾನು ನೀಡಿದಂತಹ ಶಾಪ ತ್ರಿಮೂರ್ತಿಗಳಿಂದಲೂ ಪರಿಮಾರ್ಜಿಸದೇ ಹೋಗಲಿ. ಇದು ಮುನಿ ಶಾಪ. ಇನ್ನು ಈ ತಪವನ್ನು ನಿಲ್ಲುವುದಿಲ್ಲ. ತಲುಪ್ತೇನೆ ಬೇರೆ ಸ್ಥಳಕ್ಕೆ.
ಕಣ್ಣನ್ನು ತೆರೆದು ಸರಿಯಾಗಿ ನೋಡು ನನ್ನೊಮ್ಮೆ. ಬ್ರಹ್ಮದೇವ, ನಿನ್ನ ಪ್ರಜ್ಞೆಯಲ್ಲಿ ಉಂಟೋ ಇಲ್ಲವೋ? ಇಲ್ಲಿಗೆ ನೀನು ಬಂದು ಹೊತ್ತು ಎಷ್ಟು ಆಯಿತು ಗೊತ್ತೇ? ದೀರ್ಘಕಾಲದ ತಪಸ್ಸನ್ನು ಮಾಡ್ತಾ ಇದ್ದಿ. ನಿಜ ತಂದೆ. ಸತ್ಯಲೋಕದ ಬ್ರಹ್ಮನಾನು, ಚತುರ್ಮುಖನಾದಂಥ ಬ್ರಹ್ಮನನ್ನೇ ಕುರಿತು ನೀನು ಮಾಡಿದೆ ತಪಸ್ಸು. ನಾನು ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಕಾರಣ ನೀನಲ್ಲ, ನಿನ್ನ ತಪಸ್ಸು. ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏನಾಗಬೇಕು ನಿನಗೆ? ಕರುಣ ಸಾಗರ ದೇವ ಪರಮೇಶ್ವರಿ ಕೇಳೆಯ ಹರುಷದಲ್ಲಿ ಮನದಿರವ ವಿರಚಿಸಿದೆನು ಘೋರ ತಪವ ದೇವ, ವಿರಚಿಸಿದೆನು ಘೋರ ತಪವ ದೇವ. ನಾನು ಮಾಡುವಂತಹ ಪ್ರಣಾಮಗಳು ಪ್ರಭು. ಎದ್ದೇಳು ಎದ್ದೇಳು. ಧನ್ಯಳಾದೆ ಧನ್ಯಳಾದೆ. ಏಕೆ? ನಿನ್ನನ್ನು ಕಾಣುವಂತಹ ಈ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತಲ್ಲ. ನಿನ್ನ ತಪಸ್ಸಿನಿಂದಾಗಿ ನಾನು ಬರಬೇಕಾಯಿತು. ಮಾತೆಯ ಮಾತಿನೋಸ್ಕರಾಗಿ, ಅದೇ ರೀತಿ ನಮ್ಮ ಕುಲದ ಉದ್ಧಾರಕ್ಕೆ ಬೇಕಾಗಿ ಈ ರೀತಿಯಾದ ಘನಘೋರ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನ ಧರಿಸಿದೆ ಪ್ರಭು. ನೀನಾದರೂ ಕರುಣಾ ಸಿಂಧು, ನನ್ನ ತಪಸ್ಸಿಗೆ ಮೆಚ್ಚಿ ಒಲಿದು ಬಂದೆಯ ಪ್ರಭೋ. ಯಾವ ದೇವರೇ ಆಗಲಿ ವರ ಕೊಡುವುದಕ್ಕೆ ಬರುವವನು ಹೇಳುವ ಮೊದಲ ಮಾತೇ ಅದು, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನಾಗಬೇಕು ಅಂತ. ಆಗಲಿ. ಈಗಲೂ ಅಷ್ಟೇ, ನಿನ್ನ ಕುಲದ ಉದ್ಧಾರವನ್ನು ನೀನು ಈಗಲೇ ಬಯಸುತ್ತಾ ಇದ್ದಿ. ನಿಜ. ನೀನಿನ್ನು ಅವಿವಾಹಿತೆ ಅಲ್ಲ, ಹೆಣ್ತನಕ್ಕದು ಸಹಜ. ಯಾಕೆಂದ್ರೆ ಸೃಷ್ಟಿಯ ಚಕ್ರವನ್ನು ಉರುಳಿಸುವವನೇ ನಾನಾದದ್ದರಿಂದ ಹೇಗೆ ಹೋಗಬೇಕು ಸೃಷ್ಟಿಯ ವೈಚಿತ್ರ್ಯ ಅದನ್ನು ಅರಿತವನೇ. ವಿವಾಹ ಪೂರ್ವದಲ್ಲಿಯೇ ನೀನು ಬಯಸುವುದು ನಿನ್ನ ಕುಲದ ಉದ್ಧಾರಕ್ಕೆ ಬೇಕಾದಂತಹ ಪುತ್ರ ಸಂಪತ್ತು. ಹೆಣ್ತನದ ಸಾರ್ಥಕ್ಯವಿರುವುದು ತಾಯ್ತನದಲ್ಲಿ ಅಂತ ಬಲ್ಲವರು ಹೇಳಿದ್ದಾರೆ. ಒಳ್ಳೆಯದು. ತೀರ ಪುತ್ರನನ್ನು ಪಡೆಯಬೇಕು ಎನ್ನುವಂತಹ ಹಂಬಲ ಅನುಗ್ರಹಿಸು ಪ್ರಭು. ಅನುಗ್ರಹಿಸುತ್ತೇನೆ. ಆದರೊಂದು ತೊಡಕೆ. ನನ್ನ ತಪಸ್ಸಿನಲ್ಲಿಯೋ ಭಕ್ತಿಯಲ್ಲಿಯೋ ಏನಾದರೂ ಕೊರತೆ ಉಂಟಾಯಿತೋ ಪ್ರಭು? ಒಂದು ವಿಷಯವನ್ನು ಮಾಲಿನಿ, ನೀನಾಗಲಿ ನಿನ್ನಂಥವರಾಗಲಿ ಎಲ್ಲರೂ ತಿಳಿದುಕೊಳ್ಳಬೇಕು. ಏನದು? ಉದ್ದೇಶ ಯಾವುದು? ಆ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಮಾಡತಕ್ಕಂಥ ಉದ್ಯೋಗ ಯಾವುದು? ಎರಡೂ ಸರಿಯಾಗಿರಬೇಕು, ಸಾಧುವಾಗಿರಬೇಕು. ನನ್ನ ಉದ್ದೇಶ ಧೀರನಾದ ಪುತ್ರನನ್ನು ಪಡೆಯುವುದು, ಉದ್ಧಾರಕ್ಕಾಗಿ. ಆದರೆ ತಪಸ್ಸಿಗಾಗಿ ನೀನು ಆರಿಸಿಕೊಂಡಂತಹ ರೂಪ ಇದೆಯಲ್ಲ, ಮಹಿಷಿಯ ರೂಪ. ಹೋಗಿ ಹೋಗಿ ನಿನಗೆ ವನದಲ್ಲಿ ಯೋಚನೆ ಬಂದದ್ದು ಕೇವಲ ಆ ಎಮ್ಮೆಯೋ ಕೋಣನೋ ಇದೇ ರೂಪ ತಾನೆ. ಅನೇಕ ಬಾರಿ ಎಲ್ಲಾ ವಿಧದಲ್ಲೂ ಆಲೋಚಿಸಿ ಎಮ್ಮೆಯ ರೂಪವನ್ನೇ ತಾಳಿ ನಾನು ತಪಸ್ಸನ್ನಾಚರಿಸುತ್ತ ಪ್ರಭು. ಯಾಕೆ? ನನ್ನ ರಕ್ಷಣೆಗೆ ಬೇಕಾಗಿ, ಹೊರತಾಗಿ ಇತರರಿಗೆ ತೊಡಕು ಉಂಟಾಗಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಾನು ತಪಸ್ಸನ್ನಾಚರಿಸಿದ್ದಲ್ಲ ಪ್ರಭು. ಅಲ್ಲಿಯೇ ನೀನು ನನ್ನ ಜೀವಜಾಲದ ಸೃಷ್ಟಿಯಲ್ಲಿ ತಪ್ಪಿದವಳಾಗಿ ಈಗ ಇದ್ದಿ. ನನ್ನ ರಕ್ಷಣೆ ಅಂತ ಹೇಳುವಾಗ ಲೋಕದ ರಕ್ಷಣೆಯನ್ನು ನೀನು ಗಮನದಲ್ಲಿ ಇಟ್ಟುಕೊಳ್ಳಬೇಕಿತ್ತು. ನೀನು ಮಾಡಿದಂತಹ ಭೀಕರ ತಪಸ್ಸಿನಿಂದಾಗಿ ಲೋಕದಲ್ಲಿ ಕಂಗೆಟ್ಟವರು ಸಾಧುಗಳು, ತಪಸ್ವಿಗಳು. ನೀನು ಅಂತರ್ಮುಖಿಯಾಗಿ ತಪಸ್ಸಿನಲ್ಲೇ ಮಗ್ನಳಾಗಿರುವಂತ ಕಾಲಕ್ಕೆ ಸುಪಾರ್ಶಕನೆಂಬಂತ ಮುನಿಯೊಬ್ಬನು ಇಲ್ಲಿ ಬಂದು ಕೋಪಗೊಂಡು ನಿನ್ನಿಂದ ಮುಂದೆ ಹುಟ್ಟುವಂತ ಆ ಸಂತಾನ ಮಹಿಷ ರೂಪದಲ್ಲೇ ಇರಲಿ, ಕೋಣನೇ ಆಗಲಿ ಅಂತ ಹೇಳಿ ಹೋಗಿದ್ದಾನೆ. ಎರಡನ್ನು ತಪ್ಪಿಸುವುದಕ್ಕಾಗುವುದಿಲ್ಲ. ಒಂದು ತಪಸ್ಸಿನ ಮೂಲಕವಾಗಿ ನನ್ನನ್ನು ನೀನು ಎಳೆದುಕೊಂಡದ್ದು, ಈಗ ಶಾಪವು ಹಾಗೆ ತಪ್ಪಿಸುವುದಕ್ಕಾಗುವುದಿಲ್ಲ.
ಸುಂದರನಾದಂತಹ ವೀರ ಪುತ್ರನನ್ನು ಪಡೆಯಬೇಕು ಎನ್ನುವಂತಹ ಹಬ್ಬಲದಿಂದ ನಾನು ತಪಸ್ಸನ್ನಾಚರಿಸಿದೆ. ಪ್ರಭು, ಈಗ ಹುಟ್ಟುವಂತಹ ಮಗು ಕೋಣನಾದರೆ ತಾಯಿಯಾದ ನಾನು ಹೇಗೆ ಸಹಿಸಲಿ? ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪಲರಿಯದು. ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನುದರದಲ್ಲಿ ಮುಂದೆ. ತರಳ ಮಹಿಷನು ಜನಿಸಿದರು ನುದರದಲ್ಲಿ ಮುಂದೆ. ಧುರಪರಾಕ್ರಮೇನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಧುರಪರಾಕ್ರಮೇನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರುಗದಿರು ಮಾಲಿನಿ. ಮರುಗಬೇಡ. ಹೇಗೆ ಮರೆಯ ಸಹಿಸಿಕೊಳ್ಳ- ಮಾತು ಅಲ್ಲ, ಮರೆಯುವ ಮಾತು ಅಲ್ಲ. ಯಾಕೆ? ಲೋಕವೇ ಕೇಳುವ ರೀತಿಯಲ್ಲಿ ಆ ಋಷಿ ಮಾತನ್ನು ಆಡಿದ್ದಾನೆ. ಅದನ್ನು ಮರೆಯುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಆದರೆ ನಿನ್ನ ಬಯಕೆ ಇರುವುದು ನೀನು ಪಡೆಯುವಂಥ ಪುತ್ರ ರತ್ನ ಮೂರು ಲೋಕದಲ್ಲಿ ಖ್ಯಾತಿಯನ್ನು ಹೊಂದಬೇಕು. ನಿಜ. ಕೀರ್ತಿ ಕಾಮನೆ ಯಾರಿಗೆ ಇಲ್ಲ ಹೇಳು? ಸರಿಯೇ ನಿನ್ನ ದೃಷ್ಟಿ. ಆದರೊಂದು ಆದರೆ ಬೇಸರಿಸಬೇಡ. ಪ್ರಭು, ನಿಗ್ರಹ ಅನುಗ್ರಹ ಸಮರ್ಥನಾದಂತಹ ನೀನೇ ಇದಕ್ಕೊಂದು ಪರಿಹಾರ ಕಂಡುಕೊಂಡು ಒಂದು ಒಳ್ಳೆಯ ಪುತ್ರನನ್ನು ಕರುಣಿಸು ಪ್ರಭು. ಪರಿಹಾರ ನಾನು ಸೂಚಿಸಬಹುದು, ಕಾರಣ ನಾನು ಸೃಷ್ಟಿಕರ್ತ. ನಿಜ. ಮುಂದೆ ನಿನ್ನಲ್ಲಿ ಹುಟ್ಟುವ ಆ ಮನುಷ್ಯನಿಗೂ ನಾನೇ ಪರೋಕ್ಷವಾಗಿ ಸೃಷ್ಟಿಕರ್ತನೇ ಆಗುತ್ತೇನಲ್ಲ. ಮಗು, ಚಿಂತಿಸಬೇಡ. ಯಾಕೋ? ರೂಪದಲ್ಲಿ ಕೋಣನಾದರೇನು, ಬುದ್ಧಿವಂತಿಕೆಯಲ್ಲಿ ಜಾಣನೇ ಆಗುತ್ತಾನೆ. ಸಾಮರ್ಥ್ಯದಲ್ಲಿ ಎಲ್ಲ ಲೋಕದಲ್ಲಿಯೂ ಕೂಡ ಅಪ್ರತಿಮ ವೀರನೇ ಆಗ್ತಾನೆ. ಯಾವ ತಾಯಿಯಾದರೂ ಬಯಸುವುದು ಏನು? ಮಗನು ಕೀರ್ತಿವಂತನಾಗಬೇಕು ಎಂದಲ್ಲವೇ? ನಿನ್ನ ಮಗ ಕೀರ್ತಿವಂತನಾಗ್ತಾನೆ. ಆದ್ದರಿಂದ ಚಿಂತಿಸದೆ ನಿನ್ನ ಭವಿಷ್ಯದ ಬಗ್ಗೆ ನೀನು ಯೋಚನೆ ಮಾಡು, ಯೋಜನೆಗಳನ್ನು ಹಾಕಿಕೊ. ಎಂತ ತಾಯಿಗೆ ಹೆಗ್ಗಣವಾದರೂ ಮುದ್ದಂತೆ ಹುಟ್ಟಿದ ಮಗ ಕೋಣನಾದರೇನು? ದೇವರೇ ಹೇಳಿದಂತಹ ಮಾತು, ಧೀರನಾಗುತ್ತಾನೆ. ಬಂದಂತಹ ಕಾರ್ಯ ಸಫಲತೆಯನ್ನು ಕಂಡಿತು ಅಮ್ಮನಲ್ಲಿಗೆ ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಘನ ಹರುಷವನೇ ತಾಯಿ. ಕ್ಷಣದುಳು ನಿಜ ರೂಪವನ್ನು ತಳೆಯುತ್ತಲೇ ಮನೆಗೈದೆ ಜನನಿಯಲಿ.
ಧೈರ್ಯ ಸಾಹಸ ಸಾಧಿಸಬೇಕೆಂಬಂತಹ ಛಲ ಮನಸ್ಸಿನಲ್ಲಿ ಅರ್ಪಿಸಿದಾಗ ಅದಕ್ಕೆ ಪ್ರಯತ್ನ ಎನ್ನುವಂತಹ ನೀರನ್ನೇರಿಯುವುದರ ಮೂಲಕವಾಗಿ ಪೋಷಿಸಿದೆ. ಹರಿ ಹೆಚ್ಚಾಗಿ ಹೋಗಿದ್ದಂತಹ ದಾನವ ಸಾಮ್ರಾಜ್ಯವನ್ನೆಲ್ಲ ಒಂದುಗೂಡಿಸಿದೆ. ಪಾತಾಳದಲ್ಲಿ ಮಧುವಣ ಎನ್ನುವಂತಹ ಪುರವನ್ನು ಕಟ್ಟುವುದರ ಮೂಲಕವಾಗಿ ನಮ್ಮೆಲ್ಲವರ ಬದುಕನ್ನು ಗಟ್ಟಿಗೊಳಿಸಿದೆ. ಆಗ ನನ್ನವರು ಹೇಳಿದ ಮಾತು, ಆವ ಬಲವಿದ್ದಾಡೆ ದೈವ ಬಲ ಇಲ್ಲದಿರ್ತಾಳೆ ಎನ್ನುವ ಕಾರಣಕ್ಕಾಗಿ ಕಾಡನ್ನು ಸೇರಿದೆ. ಅಚ್ಚದೇ ರಂಡನ ತಪಸ್ಸಿನ ಮೂಲಕವಾಗಿ ವೆಚ್ಚಿಸಿದೆ. ಒಲಿದ ಬ್ರಹ್ಮ ಕೊಟ್ಟ ವರಬಲಾನ್ವಿತನಾಗಿ ಅರಮನೆಯನ್ನು ಸೇರಿದ ಸಂದರ್ಭ ನನ್ನವರ ಅಜ್ಞಾತ್ಯತೆಗೆ ಅನುಸಾರವಾಗಿ ಮಂತ್ರಿ ಮಂಡಳವನ್ನು ರಚಿಸಿದ್ದೇನೆ. ಸ್ವಾಮಿ, ಬದುಕು ಎನ್ನುವುದು ಸಂಪೂರ್ಣವಾಗಬೇಕು ಅಂತಾದ್ರೆ ಯೋಗ್ಯ ಸತಿಯನ್ನು ಕಂಡು ಮದುವೆ ಆಗಬೇಕು ಅಂತಾದ್ರೆ ಆ ಸಂದರ್ಭದಲ್ಲಿ ಬಂತಲ್ಲ ಶುಭವಾರ್ತೆ. ಬರುವ ಸಪ್ತಮಿ ಮುಹೂರ್ತವನ್ನು ಬರಬೇಕು ಎನ್ನುವ ಹಾಗೆ ಹೇಳಿದ್ದಾರೆ. ತಡ ಮಾಡುವುದಲ್ಲ, ದಿಬ್ಬಡಿಗ ಸಹಿತನಾಗಿ ನಡೆಯುತ್ತೇನಂತ. ಪಾತಾಳದಿಂದ ಬಂದವ ನೀನು, ಪ್ರಯಾಣ ಸುಖಕರವಾಗಿತ್ತು, ಎಲ್ಲವೂ ಕ್ಷೇಮ. ಆಯಾಸ ಪರಿಹಾರಕ್ಕೆ ಏನಾದರೂ? ನನಗೆ ಏನಾದರೂ ಬೇಡ. ಬಿಸಿಯೋ ತಣ್ಣಗೆಯೋ ಮಧ್ಯ ಅಂಥದ್ದು ವ್ಯವಸ್ಥೆ ಮಾಡೋಣ. ಅಲ್ಲ ಅಲ್ಲ ಅಲ್ಲ, ಬಿಸಿಯೂ ಅಲ್ಲ ತಣ್ಣಗೂ ಅಲ್ಲ, ಅಂಥದ್ದಕ್ಕೆ ದೇವಣ್ಣ ವ್ಯವಸ್ಥೆ ಮಾಡ್ತಾರೆ. ಆಯ್ತಾ, ನಾನು ಕುಳಿತುಕೊಳ್ಳಬೇಕು. ಪುರೋಹಿತರನ್ನು ಬರುವುದಕ್ಕೆ ಹೇಳಿದ್ದೇನೆ. ಇಷ್ಟು ಹೊತ್ತಿಗೆ ಬರಬೇಕಿತ್ತು, ಕಾಣ್ತಾ ಇಲ್ವಲ್ಲ? ಗಾಡಿ ಬಂತು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ಪುರೋಹಿತ. ಯಾರಿಗೆ ಹೇಳಿದ್ದ? ಇಲ್ಲಿ ಬನ್ನಿ ಪುರೋಹಿತರೆ, ಸ್ವಲ್ಪ ಬಗ್ಗೆ. ಪುರೋಹಿತರೆ, ವಂದಿಸಿಕೊಂಡಿದ್ದೇನೆ. ಒಳ್ಳೇದಾಗಲಮ್ಮ. ಕರೆದಂತ ಉದ್ದೇಶ ಏನು? ಏನು ಪುರೋಹಿತರೆ, ನಿಮಗೆ ಅಷ್ಟು ಬೇಗ ಮರೆತು ಹೋಯ್ತೆ. ಮಗಳ ಅಂತಹ ಮಾಲಿನಿಗೆ ಮದುವೆ ನಿಶ್ಚಯ ಮಾಡಿದ್ದು ನೀವೇ. ಓಹೋ, ಮುಹೂರ್ತ ನಿಗದಿ ಆದ ಮೇಲೆ ನೀವು ಈಗ ಏನು ಅಂತ ಕೇಳಿದ್ರೆ ಆಗ್ತದಾ? ಓಹೋ, ಮಗಳು ದೊಡ್ಡವಳಾದಲೇ? ಹೌದು. ಪ್ರಾಯಕ್ಕೆ ಬಂದ್ಲೆ? ಹೆಣ್ಣಂದ್ರೆ ಹಾಗೆ ಅಲ್ವೇ, ಬಾಳೆ ಗಿಡದ ಹಾಗೆ ಬೇಗ ಬೆಳೀತಾರೆ. ನೀವು ಮಗಳಂದ್ರೆ ಮದುವೆ ಅಂತ ಹೇಳಿದ್ರೆ ಸುಮ್ಮನೆ ಆಗ್ತದ? ಇಲ್ಲ, ಗಂಡು ಬೇಕು, ಹೌದು, ಹೆಣ್ಣು ಬೇಕು. ಹೌದು. ಏನು ಅದರ ವ್ಯವಸ್ಥೆ ಆಗಿದೆ ಅಮ್ಮ? ಮದುಮಗನೂ ಬಂದಿದ್ದಾನೆ, ಸ್ವಲ್ಪ ತಿರುಗಿ ನೋಡಿ. ಆದೀತು ಆದೀತು. ಪುರೋಹಿತರೆ, ಆಗಬಹುದು, ಇವನು ಆಗಬಹುದು, ಆಗಬಹುದು. ಇವನ ನನ್ನ ಮಗಳು ಹೇಗಿದ್ದಾಳೆ? ಅರಗಿಣಿಯ ಹಾಗಿದ್ದಾಳೆ, ಮುದ್ದಾಗಿದ್ದಾಳೆ. ಹೋಗಿ ಹೋಗಿ ಕಾಗೆ ಅವನಿಗೆ ಕೊಡುದ? ಕಾಗೆನಾ? ಇದು ಕಾಗೆ ಅಲ್ಲ, ಮತ್ತೆ ಕಾಗೆ ಸಂತಾನದವನು. ಪುರೋಹಿತರೆ, ಇನ್ನು ತಡ ಮಾಡುವುದು ಸರಿಯಲ್ಲ. ಹುಡುಗನು ಬಂದಿದ್ದಾನೆ, ನೋಡ್ತೀರಾ? ಅವಲ್ಲ, ಆ ಹುಡುಗಲ್ಲ. ಸ್ವಲ್ಪ ತಿರುಗಿ ನೀವು.
ಇವರ ರಂಗೋಲಿ ತರ ಇದ್ದಾರೆ ಚಂದ್ರ. ಆಗಬಹುದು. ಪುರೋಹಿತರೆ, ಅವರ ತೋಟದಲ್ಲಿ ಜಾಗ ಉಂಟು, ವ್ಯವಸ್ಥೆ ಉಂಟು. ಆದ್ರೆ ಮದುಮಗ ಅವರಲ್ಲ. ನೀವು ತಿರುಗಿದ್ದು ಹೆಚ್ಚಾಯ್ತು, ಅರ್ಧ ಸುತ್ತು ತಿರುಗಿ. ಚೆನ್ನಾಗಿರುವ ಹುಡುಗ ಮುಂದೆ ಬನ್ನಿ, ಹುಡುಗ ಮುಂದೆ ಬರಲಿ, ವರ ಮುಂದೆ ಬಾ. ಸ್ವಾಮಿ ನಮಸ್ಕಾರ. ಕೂಗುದ್ಯಾಕೆ? ನಾವು ಮಾತಾಡುವ ಸ್ವರವೇ ಹಾಗೆ, ಯಾವಕ್ಕಿದ್ರೂ ಏರ್ನೆಲ್ಲ ಮಾತಾಡುವುದು. ಪುರೋಹಿತ್ರೆ, ನಿಮ್ಗೆ ಕೇಳುವುದಿಲ್ಲ ಅಂತ ಅವರೆಲ್ಲರಿಗೂ ಸಂದೇಶ ಗಳಿಸಿದ್ದಾರೆ. ಇಳಿ ಸ್ವರದಲ್ಲಿ ಸ್ವಲ್ಪ ಮಾತಾಡಬಹುದೇ? ಏನಾಗಬೇಕು ಸ್ವಾಮಿ? ನಿಮ್ಮ ಹೆಸರೇನು? ನನ್ನ ಕಿವಿ ಸರಿ ಇದೆ. ಸರಿ ಉಂಟಾ? ಪುರೋಹಿತರೆ, ವರ ಆಗಬಹುದಲ್ಲವೇ? ಕುಳಿತುಕೊಳ್ಳಿ. ಕೇವಲ ವರ ಅಲ್ಲ, ಈಗ ವಧು ಆಗ್ಬೇಕಲ್ವಾ? ಹೌದು. ಅದರ ವ್ಯವಸ್ಥೆ ಆಗಿದೆಯಾ? ಎಲ್ಲ ವ್ಯವಸ್ಥೆ ನಿಮಗೆ ಬಿಟ್ಟು ಕೊಟ್ಟಿದ್ದೇನೆ. ಮದುಮಗಳನ್ನು ಕರೆಸುವ ವ್ಯವಸ್ಥೆ ನೀವೇ ಮಾಡಬೇಕು. ಯಾರಲ್ಲಿ ಮದುಮಗಳು ಬರಲಿ. ನಾನು ಮದುಮಗ. ಇದು ಹೆಣ್ಣ? ಅದು ಎಣ್ಣೆ. ಅದು ಎಣ್ಣೆ. ಆದ್ರೆ ಮದುವೆ ಆದ ಹೆಣ್ಣು. ಮದುವೆಯಾದ ಹೆಣ್ಣು? ಇವಳನ್ನು ಮದುವೆಯಾದ ಆ ಪುಣ್ಯಾತ್ಮ ಯಾರು ಸ್ವಾಮಿ? ಅವರೇ. ಅಧಿಕ ಪ್ರಸಂಗಿ ಬೇಡ ನಿಮಗೆ. ಅವರಿಗೆ ಬೇಡದಿದ್ರೆ ನನಗೆ ಆಗುತ್ತದೆ. ಅವರಿಗೆ ಬೇಡದಿದ್ರೆ ನನಗೆ ಆಗುತ್ತದೆ. ನೀನಲ್ಲಿ ಸುಮ್ಮನೆ ಈಗ ನೀವು ಪುರೋಹಿತರೆ, ನಿಮ್ಮ ಹತ್ರ ಹೇಳಿದ್ದು ಮದುಮಗಳನ್ನು ಕರೆಸಿ ಅಂತ ಹೇಳಿ. ಇದನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀರಲ್ಲ, ಇದೆಲ್ಲೋ ಆ ಕಡೆ ಸುಂಕದ ಕಟ್ಟೆ ಹತ್ರ. ನಿನ್ನನ್ನು ಇಲ್ಲಿ ಬಾ. ನಿನ್ನನ್ನು ಯಾರು ಬರ್ಲಿಕ್ಕೆ ಹೇಳಿದ್ದಿಲ್ಲಿ? ಬರ್ಲಿಕ್ಕೆ ಹೇಳಿದ್ದಲ್ಲ, ಮದುಮಗಳೊಟ್ಟಿಗೆ ಬಂದು ಬಾ ಅಂತ ಹೇಳಿದ್ದು. ಇಲ್ಲಿಗೆ ಇಷ್ಟು ಬೇಗ ಯಾಕೆ ಬಂದು ನೀನು? ನಾನು ಹಿಂದೆ ಕುಳಿತಿದ್ದೇನಾ, ನನ್ನ ಹಿಂದೆ ನೋಡ್ತಾ ಇದ್ರು. ಯಾರೋ ಈ 4 ಜನ ನೋಡ್ತಿದ್ರು. ನಾನು ಬಂದೆ, ಅದಕ್ಕಾಗಿ ಭಯದಿಂದ ನಾನು ಇಲ್ಲಿ ಬಂದೆ. ಹೋಗಿ ಮದುಮಗಳನ್ನು ಸಿಂಗಾರ ಮಾಡಿ ಕರ್ಕೊಂಡು ಬಾ. ಮದುಮಗಳು ಲಕ್ಷಣವಾಗಿದ್ದಾಳೆ. ಮುಂದೆ ಬಾ ಅಮ್ಮ. ಮಗಳೇ, ಹುಡುಗ ಹೇಗೆ ಆದಿತೋ? ಹುಡುಗರನ್ನು ನೋಡಮ್ಮ ಒಮ್ಮೆ. ಅಮ್ಮನಿಗೆ ಆದರೆ ನನಗೂ ಆದಿ. ನನಗೆ ಮದುವೆ ಆಗಿದೆ ಮಗ. ಈಗ ಅಮ್ಮನಿಗೆ ಹಾಗಲ್ಲ, ಅವಳ ಮಾತಿನ ಅರ್ಥ ಬೇರೇನಲ್ಲ. ಅಮ್ಮ ಒಪ್ಪಿದ್ರೆ ನನಗೆ ಒಪ್ಪಿಗಿದೆ ಅಂತ ಹೇಳಿ. ಹಾಗಿದ್ರೆ ಇನ್ನು ಮುಂದುವರಿಸುವ. ಮುಂದಿನ ಭಾಗವಾಗಿ ಇವಳಿಗೆ ಎಲ್ಲಿದೆ? ಹಾರಬೇಕು. ಎಂತದನ ಹಾಗೆ ಹಾರುದಂದ್ರೆ ಹಾಗಲ್ಲ. ಇಲ್ಲಿ ನೋಡು, ಇದು ಹಾರ ಅಂತ ಹೇಳಿದ್ರೆ ಹಾರ ಅಲ್ಲ, ಮಾಲೆ. ಹಾರಿದ್ದು ಚಂದ ಆಗ್ಲಿಲ್ವಾ? ನೀವು ಹಾರಿದ್ದು ಮಾಲೆ ಬೇಕು. ಹಾರ ಅಂತ ಹೇಳಿದ್ರೆ ಮಾಲೆ. ಚಂದ ಹಾರ್ತಾರಲ್ಲ. ನಾನು ಹಾರಿದ್ದು ಚಂದ ಆಗುದಿಲ್ವಾ? ಪುರೋಹಿತ್ರ, ನೀವು ಹಾರಿ ಏನ್ ಪ್ರಯೋಜನ ಆಗಿದೆ? ತಲೆ ಕೂದಲು ಉದ್ರಿದ್ದು ಬಿಟ್ರೆ ಬೇರೆ ಏನಾದ್ರು ಆಗಿದ? ಅದೇ ಹಾರ ಅಂತ ಹೇಳಿದ್ರೆ ಹಾರ ಅಲ್ಲ, ಮಾಲೆ. ಅದು ಮಾಲೆ. ಮಾಲಲ್ಲ, ಹೂವಿನ ಮಾಲೆ. ನಮ್ಮ ಲೋಕದಲ್ಲೆಲ್ಲ ಹಾಗೆ. ಹುಡುಗನಿಗೆ ಹುಡುಗಿ ಆದಿತ್ತಾ? ನನಗೆ ಆದಿತ್ತು. ಈಗ ನೀವು ಹುಡುಗನಿಗೆ ಹುಡುಗಿ
ಹುಡುಗ ಹುಡುಗನಿಗೆ ಮಾಲೆಯನ್ನು ಹಾಕುವಂತ ಹುಡುಗ ಹುಡುಗಿಗೆ ಮದುಮಗ. ನಾನು ಜೀವದಲ್ಲಿದ್ದೇನೆ. ಕರಿಮಣಿ ಕಟ್ಟಿದ್ದು ನಾನು. ಹುಡುಗ ಹುಡುಗನಿಗೆ ಹುಡುಗ ಹುಡುಗಿಗೆ ಮದುಮಗ ಮದುಮಗನಿಗೆ ಅವ್ರೀಗ ಮದುಮಗಳು ಮದುಮಗನಿಗೆ. ನೀವು ಎಲ್ಲಿ? ಅಂತರ್ಪಟ ನಾನು ಇಟ್ಕೊಳ್ಳುದ ಅಂತರ್ಪಟ? ನಾನು ಇಟ್ಕೊಳ್ಳುದ? ನಿಂಗೆ ಮಂತ್ರ ಬರ್ತದ? ಕೂತ್ಕೊಳ್ಳಿ. ಹುಡುಗಿ ಹೊರಗೆ. ಹುಡುಗಿ ಹೊರಗ? ಹೌದಾ? ಹುಡುಗಿ ಹೊರಗ ಅಂತ ಹೇಳಿದ್ರೆ ಆ ಹೊರಗೆ ಅಲ್ಲ, ಅಂತರ್ಪಟದಿಂದ ಹೊರಗೆ. ಈಗ ಮದುಮಗಳು ಮುಂದೆ ಬಾ ಅಮ್ಮ. ಅಂತರ್ಪಟ ಆ ಕಡೆ. ಹಾಗೆ ಮೊದಲು ಮದುಮಗಳು ಮದುಮಗನಿಗೆ, ಅದೇ ರೀತಿ ಮದುಮಗ ಮದುಮಗಳಿಗೆ. ಈಗ ಮುಂದಕ್ಕೆ ತಾಳಿ 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 ಆಗ್ಬೇಕು. ತಾಳಿ ತಾಳಿ ವ್ಯವಸ್ಥೆ ನೀವೇ ನೋಡ್ಬೇಕು ಅಂತ ಹೇಳಿದ್ದೇನೆ. ತಾಳಿ ತಾಳಿ ಕೊಡು ಕೊಡು, ತೆಗಿ 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 ಕೊಡು. ನಾನು ಮತ್ತೆ ಬೇರೆ ಕಟ್ತೇನೆ ನಿಮಗೆ. ನೀನು ಕೊಡು ಕೊಡು. ನಿನ್ನ ಗಂಡ ನಾನು ಜೀವದಲ್ಲಿದ್ದೇನೆ, ಈಗ ಜೀವದಲ್ಲಿದ್ದೇನೆ ನಾನು. ಈಗ ತಾಳಿ ವ್ಯವಸ್ಥೆ ಆಗಿದೆ ಅಂತ ಹೇಳಿ ನಾನು ಮತ್ತೆ ಕಟ್ತೇನೆ ಬೇರೆ ಕೊಡು. ಅಲ್ಲ ಪುರೋಹಿತ್ರ, ತಾಳಿ ವ್ಯವಸ್ಥೆ ಇದೆ ನಾನು. ಪುರೋಹಿತ್ರ ಎಂತ ಒಳ್ಳೆ ಗುಣದ ಹೆಂಗಸಲ್ಲ. ತಾಳಿ ವ್ಯವಸ್ಥೆ ಆಗಿದೆ. ತಾಳಿಯನ್ನು ಮದುಮಗಳಿಗೆ ತಾಳಿಯನ್ನು ಹಾಕುವಂತ ತಾಳಿ. ಮುಂದಕ್ಕೆ ಪುರೋಹಿತ್ರ ನಮ್ಮಲ್ಲೆಲ್ಲ ಇದುಂಟು ಶೋಭಾನಿ. ಆರತಿ ತನ್ನಿ, ಆರತಿ ಆಗ್ಲಿ. ಶೋಭಾನಿ ಕಾಮಿನಿರನ್ನಿಗೆ ಸೋಮ ಸುಂದರಿಗೆ ಕಾಮಿತ ವರದಗೆ ಕರುಣಾಕರಗೆ ಭಾಮೆಯರೊಲಿದು ಸುಪ್ರೇಮದಿ ಪಾಡಲು ಬೆಳಗಿದ ರಾರತಿ ಶೋಭಾನೆ. ಆರತಿ ಆಯ್ತು, ಮಂಗಳಾರತಿ ಆಯ್ತು. ಮುಂದಕ್ಕೆ ಹೆಣ್ಣನ್ನು ಆಶೀರ್ವಾದಿಸಿ ಕಳಿಸಿಕೊಡುವಂಥದ್ದು. ಮುಂದೆ ಬನ್ನಿ. ಹಣ್ಣು ಹೊಚ್ಚಿ ಕೊಡುದಾ? ಹಣ್ಣಲ್ಲ, ಪುರೋಹಿತರೆ ನಿಮ್ಮಿಂದ ಒಂದು ಆಶೀರ್ವಾದ ಆಗಲಿ. ಅಮ್ಮ ಮೊದಲು ನೀವೊಂದು ಆಶೀರ್ವಾದ ಮಾಡಿ. ಮದುವೆ ಎನ್ನುವಂತಹ ಈ ಸುಸಂದರ್ಭದಲ್ಲಿ ಒಂದೇ ಮನಸ್ಸಿನಂತಿರುವ ಎರಡು ಹೃದಯಗಳು 3 ಗಂಟೆಯನ್ನು ಬೆಸೆದು ಚತುರೋಪಾಯಗಳಲ್ಲಿ ಅರಿತು ಬಾಳುತ್ತಾ ಪಂಚಾಂಗದ ಶುಭ ಮುಹೂರ್ತದಲ್ಲಿ 6 ಋತುಗಳಲ್ಲಿ ಅರಿತು ಬಾಳುವೆ ಎನ್ನುತ್ತಾ 7 ಹೆಜ್ಜೆಗಳ ಸಪ್ತಪದಿಗಳನ್ನು ತುಳಿದು ಅಷ್ಟಲಕ್ಷ್ಮಿಯರ ವರಗಳನ್ನು ಪಡೆದು ನವರಸಗಳಲ್ಲಿ ಒಂದಾಗಿರುತ್ತಾ ದಶಕಗಳಿಗೂ ಕೂಡ ಆದರ್ಶ ದಂಪತಿಗಳಾಗಿ ಬಾಳು. ಹಾಗೆ ಪುರೋಹಿತರ ನೀವು ಒಂದು ಆಶೀರ್ವಾದ ಮಾಡಬೇಕು. ಈ ಸಲ ನಿಮ್ಮ ಆಶೀರ್ವಾದ ಒಂದು ಬೇಕು ನಮಗೆ. ವಿದ್ಯಾವಂತೆಯಾದ ನಿನ್ನ ಮಡದಿಯು ಲೆಕ್ಕಪತ್ರದಲ್ಲಿ ವಿಶೇಷವಾದ ಪರಿಣಿತಿಯನ್ನು ಹೊಂದಂತ, ವಿದೇಶದಲ್ಲಿರುವಂತಹ ನಿನಗೂ ಆ ದೇವರು ಒಳ್ಳೆಯದನ್ನು ಕರುಣಿಸಲಿ ಅಂತ ಹೇಳುತ್ತಾ ಆದಷ್ಟು ಬೇಗ ನಿಮಗೆ ಪುತ್ರನು ಜನಿಸಲಿ ಅಂತೂ ಈ ಮೂಲಕ ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರೆ. ನಿಮಗೆ ಯಾರು ಹೇಳಿದ್ರು ಸ್ವಾಮಿ ನಾನು ವಿದೇಶದಲ್ಲಿ ಇರುವುದಂತ? ಪಾತಾಳ ಅಂತ ಹೇಳಿದ್ರೆ ಅದು ವಿದೇಶನೇ ನಮಗೆ. ಹಾಗೆ ನೀರಲ್ಲಿ ನಿಮ್ಮ ಪುನದ ಪಾದಕ್ಕೆ ನನ್ನ ಅಯ್ಯೋ, ಅದು ಪುನೀತ ಪಾದ. ಆಗ ಅಮ್ಮ ಅವನ ನಾಲಗೆಗೆ ಏನಾದರೂ ಉಜ್ಜಿಯಮ್ಮ. ಪುರೋಹಿತರ ಒಂದು ಮಾತು ಹೇಳ ಪುರೋಹಿತರ, ಅಲ್ಲಿ ಆಟೋ ರಿಕ್ಷಾದಲ್ಲಿ ಕೆಳಗೆ ಅಲ್ಲಿ ಸೊಪ್ಪು ಸಿಗ್ತದೆ. ವಟವೃಕ್ಷ ಅದ್ರದ್ದು ಸೊಪ್ಪು ಸಿಗ್ತದೆ. ಇದಕ್ಕೆ ತಲೆ ಕೂದಲಿಗೆ ಹಚ್ಚಲಿಕ್ಕೆ ಅಲ್ಲ ಪುರೋಹಿತರ, ಅವಸತ್ತ ಮರದ ಬುಡದಲ್ಲಿ ಆದಿವಾಸ ತೈಲ ಕೂಡ ಸಿಗ್ತದೆ, ಬೇಕಾದ್ರೆ ಹಚ್ಕೊಳ್ಳಿ, ಬರ್ತದೆ. ನಿನ್ನ ಅಪ್ಪನಿಗೆ ನನಗೆ ಅದನ್ನು ಇನ್ನು ಕೆಲಸ
ಕೆಲಸ ಜಾಸ್ತಿ ಮೊದಲೇ ಇದೆ, ಇನ್ನು ಅದೊಂದು ಮಾಡಿ ಇನ್ನು ಕೆಲಸ ಜಾಸ್ತಿ ಮಾಡಿ. ನೀನು ಬದಿಗೆ ಹೋಗು, ಅವ ಬದಿಗೆ ಬರ್ತೀನಿ, ಈ ಕಡೆ ಅಮ್ಮ. ಪುರೋಹಿತರೆ, ಮದುವೆ ಸಾಂಗವಾಗಿ ನೆರವೇರಿತು, ವ್ಯವಸ್ಥಿತವಾಗಿ ಸಾಗಿದೆ. ನಿಮಗೆ ಬೇಕಾದಂತಹ ನನಗೆ ನನ್ನ ದಕ್ಷಿಣೆ ಆಗಬೇಕಲ್ಲ. ದಕ್ಷಿಣೆ ವ್ಯವಸ್ಥೆಯನ್ನು ಎಲ್ಲವನ್ನು ಮಾಡಿದ್ದೇವೆ. ಸ್ವಾಗತ ಸಮಿತಿಯಲ್ಲಿ ದೇವಣ್ಣರವರು ಊಟ ಉಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ಮಧುಮಕ್ಕಳಿಗೆ ಚಂದ್ರತೋಟದಲ್ಲಿ ವ್ಯವಸ್ಥೆ ಆಗಿದೆ. ಇನ್ನೇನಿದ್ದರೆ ಸದಾಶಿವನ ಸತೀಶನ ಅನುಗ್ರಹ ಎಲ್ಲರಿಗೂ ಇದೆ. ಹಾಗಾದ್ರೆ ಮುಂದುವರೆದು ಸುರಪನನ್ನು ಓಡಿಸಿ ಸಿಂಹಾಸನವನ್ನು ಏರಿ ಕುಳಿತಿರುವೆಯೋ? ಇನ್ನ ಮುಂದೆ ಬಂದಿರುವವನು ಸಾಮಾನ್ಯನಲ್ಲ,
ಯಕ್ಷರಾಜ ಪಿಂಗಳಾಕ್ಷ. ಯಕ್ಷನಾದರೇನು ಯಕ್ಷನೇ ಸಾಕು, ಏನಿದ್ದರೂ ಈ ಯಕ್ಷಲೋಕದಲ್ಲಿ ಹಾಡು. ಸ್ವರ್ಗಕ್ಕೆ ಹೋದವನಲ್ಲ. ಹಾಗೆ ಸರಿಯಾಗಿ ಹೇಳು. ನನ್ನ ಗಂಡನಾದಂತಹ ವಿದ್ಯುನ್ಮಾಲಿ ಜೊತೆ ನೀನು ಹೋದವನು. ಹೌದೌದೌದೌದು. ಸರಿ, ವಿಷಯ ಲಾಲಿಸಬೇಕು ತಾಯೇ ಭಿನ್ನಹಗಳ ಮಾಲಿನಿ ಗುಣಮಣಿಗೆ ಕಾಳಗದಲ್ಲಿ ಸುರಜಾಲವ ಗೆಲ್ಲಲು ಕಾಳಗದಲ್ಲಿ ಸುರಜಾಲವ ಗೆಲ್ಲಲು
ಗಂಡನೊಂದಿಗೆ ಸ್ವರ್ಗಸ್ಥರಾಗಬೇಕೆಂದು, ಸ್ವರ್ಗಕ್ಕೆ ಹೋಗಬೇಕೆಂದು, ಸ್ವರ್ಗಕ್ಕೆ ಹೋಗಬೇಕೆಂದು ನಮ್ಮ ಸೈನಿಕರನ್ನೆಲ್ಲ ಸೇರಿಸಿಕೊಂಡು ಸೀದಾ ಗುರುಪುರಕ್ಕೆ ಹೋದೆವು. ಗುರುಪುರ ಏನು ಕೆಲಸ ಅಲ್ಲಿ? ಅಲ್ಲ ಗುರುಪುರ, ಸುರಪುರ. ಅದೇ ಅದೇ ಅದೇ. ಸರಿ ಸರಿ. ಸುರಪುರಕ್ಕೆ ಹೋದವರು. ಹೌದೌದು. ಪರಿಣಾಮ ಏನು? ಅಲ್ಲಿಂದ ಸೀದಾ ಹರಿಕಂಡಕ್ಕೆ ಹೋದದ್ದು. ಹರಿಕಂಡ, ಹರಿವರ್ಷ ಕಂಡ. ಸರಿ ಸರಿ. ಹೌದೌದೌದೌದು. ಅಲ್ಲೆಲ್ಲ ಯುದ್ಧಕ್ಕೆ ತಯಾರಾಗುವಾಗ ನಮ್ಮ 33 ಕೋಟಿ ದೇವತೆಗಳು ಯುದ್ಧಕ್ಕೆ ಬಂದ್ರು. ಸರಿ. ಒಟ್ಟಿಗೆ ಬಂದದಲ್ಲ, ಮತ್ತೆ ಬೇರೆ ಬೇರೆಯಾಗಿ ಬಂದದ್ದು. ಬೇರೆ 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 ಬೇರೆಯಾಗಿ ಬಂದದ್ದು. ಹೌದೌದು, ಬೇರೆ ಬೇರೆಯಾಗಿ ಬಂದದ್ದು. ಅದು ನೀನು ಹೇಳಿದಾಗೆ ಅಲ್ಲ, ಬೇರೆ ಬೇರೆಯಾಗಿ ಬಂದದ್ದು. ಸರಿ ಸರಿ. ಯಾರೆಲ್ಲ ಬಂದ್ರು? ಮೊದಲು ಬಂದವ ಅರಣ್ಯದೇವ. ಅರಣ್ಯದೇವ ಬಹುಶಃ ವರುಣ ದೇವರು. ಅವನೇ ಜಲಾಧಿಪತಿ. ಜಲಾಧಿಪತಿ ವರುಣ. ಹೌದು. ಬಂದು ಸ್ವಿಂಕ್ ಅಂತ ಬಿಟ್ಟ, ಸ್ವಿಂಕ್ ಅಂತ ನೀರು ಬಾಣ ಬಿಟ್ಟ. ವರುಣಾಸ್ತ್ರವನ್ನು ಪ್ರಯೋಗ ಮಾಡಿದಿರಬೇಕು. ಹೌದೌದು. ಆವಾಗ ನಿಮ್ಮ ಗಂಡ ಸುರ್ರ ಅಂತ ಬಿಟ್ರು. ನೀರು ಬಾಣ, ಪ್ರತಿ ನೀರು ಬಾಣ ಪ್ರತಿಯಾಗಿ ಪ್ರಯೋಗ ಮಾಡಿದ್ದು. ಹೌದಪ್ಪ. ಬಿಟ್ಟು ಅವನು ಓಡಿ ಹೋದ. ವರುಣ ಓಡಿ ಹೋದ. ಆಮೇಲೆ ಬಂದವ ಕುಂಬಾರ. ಅವರು ಅಲ್ಲಿದ್ದಾರಾ? ಮತ್ತೆ ಕುಂಬಾರ ಅನ್ನ ಜಾಗ ಇಲ್ವಾ? ಕುಬೇರನಿರಬೇಕು. ಧನಾಧಿಪತಿ, ಪಣದ ಗುರುಕಾರ. ಅವ ಬಂದ. ಬಂದು ಏನು ನೋಡ್ದೇನು ಹೇಳುದವ, ನಿಮ್ಮ ಯಜಮಾನ್ರಿಗೆ ಕೋಪ ಒಂದು ಡಿಪ್ ಅಂತ. ಮತ್ತೆ ಬಿಡದೆ ಇದ್ದಾರ ಅವರು. ಕುಂಬಾರ ಎಲ್ಲಿಗೆ ಹೋದಂತ ಇಲ್ಲ, ಓಡಿ ಹೋದ ಕುಬೇರ. ಆಮೇಲೆ ಬಂದವ. ಆಮೇಲೆ ಬಾಯಿ ಬಡ್ಡಲ್ಲಿ ಬಂದು ಅಗಿನಿ ದೇವ. ಅಗ್ನಿ. ಅಗಿನಿ ಬಂದ. ಬಂದು ಅಂತ ಯುದ್ಧ ಮಾಡಿದ. ಅಗನಿ ಪುರ್ಚೋ, ಅಗಿನಿ ಪುರ್ಚೋ. ಅಗ್ನಿ ಓಡಿ ಹೋದ. ಓಡಿ ಹೋದ. ಆಮೇಲೆ ಸುಯ್ಯ ಸುಯ್ಯ ಅಂತ ಬಂತು. ಎಲ್ಲಿಂದ? ವಾಯು 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 ಬಂದದ್ದು. ವಾಯು ಬಂದದ್ದು. ಬರುವಾಗ ವಾಯಿದ್ದು ಶಬ್ದವೇ ಇಲ್ಲ. ಮತ್ತೆ ಶಬ್ದ ಜಾಸ್ತಿ ಆಯ್ತು. ಹೋಗುವಾಗ ಒಂದು ಶಬ್ದ ಆಯ್ತು, ವಾಯಿತು. ಹಿಂದಿನಿಂದ ಬಂದವ ಹಿಂದಿನಿಂದ ಬಂದವ ಹಿಂದಿನಿಂದಲೇ ಹೋಯ್ತು. ಬಹುಶಃ ನನ್ನವರನ್ನು ಎದುರಿಸುವ ಧೈರ್ಯವೇ ಇರ್ಲಿಲ್ಲ. ಹೌದೌದು. ಮತ್ತೆ ಮುಂದಕ್ಕೆ ಆಮೆ ದೇವರು ಬಂದ್ರು. ಆಮೆ ದೇವರು ಯಮ ದೇವರು ಬಂದ್ರು. ಕೋಣದ ಮೇಲೆ ಕುಳಿತುಕೊಂಡು ಕೈಯಲ್ಲಿ ಪಾಯಸ ಇಟ್ಕೊಂಡು ಬಂದ್ರು. ಪಾಶ ಬಂದು ಪೆಟ್ಟೆ ಬಿಟ್ಟು ಯಜಮಾನ್ರಿಗೂ ಯಮನಿಗೂ ಪೆಟ್ಟೆ ಬಿಟ್ಟು. ಮತ್ತೆ ನನ್ನ ಯಜಮಾನ್ರ ಪೆಟ್ಟೆ ಹೇಗೆ ಅಂತ ನನಗೆ ತಿಳಿದಿರುವ ಹೇಳು. ನಿಮಗೆ ತಿಳಿದಷ್ಟು ಅಲ್ಲ, ನಿಮ್ಮ ಯಜಮಾನ್ರ ಪೆಟ್ಟು ನಿಮಗೆ ತಿಳಿದಷ್ಟು ನನಗೆ ತಿಳಿದಿದ್ದ. ಅಪ್ಪ ಎಂತ ಪೆಟ್ಟದು. ಯುದ್ಧ ಆಯ್ತು. ಯಜಮಾನ್ರು ಡಿಬಿಡಿ ಬೇರೆ ಕೊಟ್ಟರು ಯಮನಿಗೆ. ಯಮ ಕೋಣದಿಂದ ಬಿದ್ದ, ಎದ್ದ, ಓಡಿದ. ಕೋಣ ಗುಡ್ಡೆಗೆ ಓಡಿದ್ದ. ಹೌದಪ್ಪ. ಮತ್ತೆ ಮುಂದಕ್ಕೆ ಸೂರಪ್ಪ ಬಂದ. ಸೂರಪ್ಪ ಬಂದ. ಐರಾವತನ್ನು ಕೈಯಲ್ಲಿ ಹಿಡಿಕೊಂಡು ಉಜ್ಜರನ್ನ ಏರಿಕೊಂಡು ಬಂದ. ಏರಿಕೊಂಡು ಅದು ಹಾಗಲ್ವೋ? ಐರಾವತವನ್ನ ಏರಿಕೊಂಡು ಅವನ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದಿರಬೇಕು ಬಹುಶಃ. ಓಹೋ, ಅದೀಗ ಆಚೆ ಆಯ್ತಾ? ಹೌದಪ್ಪ. ತುಂಬಾ ಹೊತ್ತು ಹಾಗೆ ಆಗುತ್ತದೆ ಕೆಲವೊಮ್ಮೆ. ಬಂದವನು ಹೇಳುದು ಏನು ನೋಡಿದೇನು? ಅವ ಕೇಳುದು ಯಜಮಾನ್ರ ಹತ್ರ, ಏನು ನೋಡಿದೇನು? ಏನು ತಾಂಡ್ರೆ ಹೇಳಿದವ
ಮನಸ್ಸುಂಟು. ನನಗೆ ಮೊದಲಿನಿಂದ ಅರ್ಥ ಆಗುದಿಲ್ವೇನೋ? ಅಲ್ಲ, ನನಗೆ ಮನಸ್ಸುಂಟು. ಅವರು ಹೇಳುದು ಇನ್ನು ಯುದ್ಧ ಮಾಡ್ಲಿಕ್ಕೆ ನಿನಗೆ ಮನಸ್ಸುಂಟ, ನನಗೆ ಮನಸ್ಸುಂಟಂತ. ನನ್ನವರು ಸುರಪಾಲನೊಂದಿಗೆ ಆಡಿದಂತಹ ಮಾತು ನೀನು ಭಾವನೆ ಸಹಿತ ಇಲ್ಲಿ ಹೇಳುವುದು. ಆಗಲಿ, ಮುಂದೇನಾಯ್ತು? ಮುಂದೆ ಮಾತಿಗೆ ಮಾತು ಜೋರಾಯ್ತು. ಜೋರಾಗಿ ನಮ್ಮ ಯಜಮಾನರು ಬಿಟ್ಟಾರ. ಕಪಾಲಕ್ಕೆ 2 ಹೇಗೆ ಬಂದನ ಹಾಗೆ ಹಿಂದೆ ಹೋದ. ಓಡಿ ಹೋದ. ಶುಭ ಸುದ್ದಿಯನ್ನೇ ತಂದವನಿದ್ದೀನಿ. ಹೌದಪ್ಪ. ಮತ್ತೆ ಏನು, ಎಲ್ಲರೂ ಬಂದು ಯುದ್ಧ ಮಾಡಿ ಹೋದ್ರಲ್ಲ, ಇನ್ನು ನನಗೆ ಯಾರಿಲ್ಲ ಅಂತ ಇನ್ನು ಆಲೋಚನೆ ಮಾಡುವಾಗ ಯಾರು ಬರುದು ಕಾಣುದಿಲ್ಲ. ಎಲ್ಲರೂ ಹೆದರಿ ಪಲಾಯನ ಮಾಡಿದ್ರು. ಎಲ್ಲ ಪಲಾಯನ ಮಾಡಿದ್ರು. ಇವ ಒಬ್ಬ ಬಿಟ್ಟು ಅಲ್ಲಿ ಕೂತ್ಕೊಂಡವ, ಅದು ಎಲ್ಲ ಹೋದ್ರು. ಆಮೇಲೆ ಇಲ್ಲಿ ಸ್ವರ್ಗದಲ್ಲಿ ಮಸಣ ಇಲ್ಲಿ ಉಂಟಂತ ನೋಡಿದ್ರು. ಮಸಣ ಮಸಣ ಆಸನ ಆಸನ ಸಿಂಹಾಸನ ಅದು ಸಿಂಹ ಒಂದು ಬಿಟ್ಟು ಹೋಯ್ತು. ಅದು ಬರಿದಾಗಿದೆ. ಅದು ಸಿಂಹವನ್ನು ಸೇರಿಸಿಯೇ ಹೇಳಬೇಕು. ನಾನು ಸಿಂಹವನ್ನು ಸೇರಿಸಿದ್ರಾಯ್ತು. ನೀವು ನಾನು ಅದು ಹತ್ತಿರ ಬಂದಿದೆ ನಮ್ಗೆ. ಸರಿ, ಹೌದಲ್ಲ? ಸಿಂಹಾಸನ ಬರಿದಾಗಿದೆ, ಅದನ್ನು ಏರಬೇಕೆನ್ನುವಂತಹ ಉದ್ದೇಶ. ಆಗಲಿ ಆಗಲಿ. ಸಿಂಹಾಸನದಲ್ಲಿ ಬಂದು ಕೂತಾರೆ, ಕುಳಿತುಕೊಂಡರು. ಕುಳಿತ ಮೇಲೆ ಚಟ್ಟ ಏರಿ ಆಯ್ತು. ನೀರದು ಅಲ್ಲ, ಚಟ್ಟ ಚಟ್ಟ ಪಟ್ಟ ಏರಿದರು. ಆಮೇಲೆ ಇನ್ನು ಎಲ್ಲ ಆಯ್ತಲ್ಲ, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನನ್ನವರಿಗೆ ಮನೋರಂಜನೆ. ಹೌದಪ್ಪ. ಹಾಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕೆಂದು ಚಪ್ಪಾಳೆಯಲ್ಲಿ ಹೊಡೆದ್ರು. ಚಪ್ಪಾಳೆ ಹೊಡೆದ್ರು. ಆಗ ನೋಡಿ ಆಪು ಸಾರಿ ಬಂದ್ರಪ್ಪ. ದಂಬೆ, ಮೇಣದ ಬತ್ತಿ, ಊದು ಬತ್ತಿ, ಮತ್ತೆ ಮಂಜು ಮೂಸೆ. ಇದೆಲ್ಲ ನಿನ್ನ ಊರಿನವರು? ಅಲ್ಲ ಅಲ್ಲ, ರಂಬೆ, ಊರ್ವಶಿ, ಮಂಜು ಮೂಸೆ. ಆಮೇಲೆ ಆಂಬ್ಯುಲೆನ್ಸ್, ಅಲಂಬಸೆ, ಮತ್ತೆ ಇತಾಚಿ, ಗೃದ್ದಾಚಿ, ಅವನೇ ಎಲ್ಲ ಬಂದ್ರು. ಬಂದವರು ನೃತ್ಯ ಮಾಡಬೇಕಾದ್ರೆ ಒಂದು ಏನಾದ್ರೂ ಹಿಮ್ಮೇಳ ಗಟ್ಟಿ ಬೇಕಲ್ಲ. ಹೌದಪ್ಪ, ಹಿಮ್ಮೇಳ ಗಟ್ಟಿದ ಜನ ಬಂದ್ರು, ಗಟ್ಟಿ ಬಂದ್ರು. ಈಗ ಹೊಸತ್ತು ಇವರು ನೃತ್ಯಕ್ಕೆ ಒಂದು ಹಾಡು ಹೇಳ್ಬೇಕಲ್ಲ. ಹೌದಪ್ಪ, ಹಿಮ್ಮೇಳದೆ ಬಂತು. ಮತ್ತೆ ಇದು ಮದ್ದಲೆಗೆ ತುಂಬುರುನಾದ್ರು ಸರಿ ಬಂದ್ರು. ಒಂದು ನಮ್ಮ ಪದ ಹೇಳುವ ಭಾಗದವರು ಒಂದು ಪದ ಹೇಳಿದ್ರು. ಮೋಹನ ಮುರಳಿಯ ನಾದವ ಕೇಳಿತು. ಮುರಳಿ ಬಂದಲ್ಲಿ ಮುರಳಿ. ಹೌದಾ? ನೀನು ಕರ್ಕೊಳ್ಳೋದು ಅವನನ್ನ ಅಲ್ಲಿಗೆ? ಅಲ್ಲಪ್ಪ, ಅಲ್ಲಿಂದ ಬಂದದ್ದು. ಎಲ್ಲಿಂದ? ಅಲ್ಲಿಂದ ಗಡಿ ದಾಟಿ ಈಚೆ ಬಂದ ಮುರಳಿ. ನೀನೆಲ್ಲ ಅಲ್ಲಿಂದ ಬಾಯ್ಪಾಠ ಮಾಡಿದ ಪದ್ಯದ ಸಾಹಿತ್ಯ ಎಲ್ಲ ಬಾಯ್ಪಾಠ ಮಾಡಿದ್ರೆ ಇಲ್ಲಿ ಹೇಳಲಿಕ್ಕೆ ಆಗ್ತದ. ಕೆಲವು ಬಾಯ್ಪಾಠ ಮಾಡಿದ ಅಲ್ಲಿ ಅರ್ಧದಲ್ಲಿ ಹೋಗಿ ಆಯ್ತು. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಆಯಾಸಗೊಂಡ ನನ್ನವರಿಗೂ ಸಮಾಧಾನ ಆಗಿ ಉಲ್ಲೇಸ ಉರ್ಕರಿ ಅವರಿಗೆ. ಯಾವುದು? ಉಲ್ಲೇಸ ಉರ್ಕರಿ. ಉಲ್ಲಾಸ ಉಕ್ಕಿ ಹರಿದು ಮೊನ್ನೆ ಆಗಿ ಉಕ್ಕಿ ಹರಿದು ಎಲ್ಲ ಕೆಲವು ಹೋಗಿ ಆಯ್ತು. ಹೌದಾ? ಅಲ್ಲ, ಇದು ನೃತ್ಯ ಮಾಡಿ ಎಲ್ಲ ಹೋಗಿ ಆಯ್ತು. ಇವರು ಖುಷಿಯಲ್ಲಿ ಒಂದು ಕುತ್ತಿಗೆಯಲ್ಲಿದ್ದ ಹಾರವನ್ನು ಬಿಸಾಡಿಸಾಯ್ತು. ಸಂತೋಷದಿಂದ ಅವರಿಗೆ ಕಾಣಿಕೆಯನ್ನು ನೀಡಿ. ಹೌದಪ್ಪ, ಎಲ್ಲ ಹೋಗಿ ಆಯ್ತು. ನನ್ನವರು ಸ್ವರ್ಗದ ಅಧಿಕಾರವನ್ನು ಸಾಧಿಸಿದವರು. ಇಷ್ಟು ಅಳುತ್ತಾ ಯಾಕೆ ಮಾರ ಇದನ್ನು ಹೇಳುವುದು? ಇದು ಸಂತೋಷದ ವಿಚಾರ. ಹೌದಪ್ಪ, ನಮ್ಮ ಕುಲ ಪ್ರದೀಪರು ಸ್ವರ್ಗದ ಪೀಠವನ್ನು ಏರಿದವರು. ಸಂತೋಷದಿಂದ ಹೇಳಬೇಕಪ್ಪ. ಈಗ ಅದು ನಕ್ಕಿ ಹೇಳಬೇಕಾ? ನಕ್ಕು ಹೇಳ್ಬೇಕು. ಗಾಳಿಕೊಂಡು ಸಂತೋಷದಿಂದ ನಕ್ಕು ಹೇಳುವ ಬರದಲ್ಲಿ ನನಗೆ
ಅಂತ ಗೊತ್ತಾಗಿ ಕಾಲ ತುಂಡರಿಸಿ ಆಯ್ತಾಯ್ತು. ಆಮೇಲೆ ಅವ ಎದುರಿಂದ ಹಾರಾಡಿಕೊಂಡು ಬಂದವ. ಹಾರಾಡಿ ಸಿಂಗಲ್ ಎಕ್ಸ್ ಹಾರಾಡಿಕೊಂಡು ಬಂದವ. ಸಿಂಗಲ್ ಎಕ್ಸ್ ಯಕ್ಷನಿರಬೇಕು. ಯಕ್ಷರಾಜ ಪಿಂಗಳಾಕ್ಷ. ಸಿಂಗಲೆ ಅವ ಬಂದ ಅಲ್ಲಿಗೆ. ಎಂತ ಒಂದು ಹಾರಾಡಿ ಬಂದ ಗೊತ್ತಾ? ನಾನು ಇಂತ ಹಾರಾಡಿ ಬಂದವನು ನೋಡ್ಲೇ ಇಲ್ಲ. ಹಾರಾಡಿ ಬಂದವ ಯಜಮಾನರನ್ನು ನೋಡಿದ. ಏನು ನನ್ನ ವಿಷಯ ಗೊತ್ತಿಲ್ಲ ನಿನಗೆ. ನನ್ನ ವಿಷಯ ಗೊತ್ತಿಲ್ಲ. ಅಲ್ಲಲ್ಲ, ನಿನ್ನ ಯಜಮಾನರ ಹೇಳಿದವ ಯಕ್ಷ. ಅಹಂಕಾರ ಗೊತ್ತಿಲ್ಲದಿದ್ರು ಭಾರಿ ಜೋರ ಹಾಗೆ ಬಂದವ. ಒಂದೇ ಪೆಟ್ಟು ಬಲದ ಬದಿಯಿಂದ ಒಂದೇ ಪೆಟ್ಟು ಹೌದಪ್ಪ. ಯಜಮಾನರು ಅಲ್ಲಿ ಹೋಗಿದ್ರು. ಬಿದ್ರು ಎದ್ದು ಪುನಃ ಬಂದು ಒಂದೇ ಪೆಟ್ಟು ಡಿಬಿಕ್. ಹೌದಪ್ಪ. ಅವರ ಸಾಮರ್ಥ್ಯ ನಿಮಗಲ್ಲದೆ ನನಗೆ ಗೊತ್ತಿಲ್ಲ. ಎಂತ ಸಾಮರ್ಥ್ಯ, ಎಂತ ನಾನು ನೋಡಿದ ಎಂತ ಕುಣಿತಾರವರು. ಆಮೇಲೆ ಇವರು ಬಿಡ್ತಾರ ನಮ್ಮ ಯಜಮಾನರು. ಅವರು ಬಂದ್ರು ಪುಣೊಂದು ಡಿಬ್ಬು ಕೊಟ್ಟದ್ದೇ ತಡ. ಇವರು 2 ಕೊಟ್ಟದಲ್ಲ, ಅವನು ಡಿಬು ಅಂತ 4 ಕೊಟ್ಟದ್ದು. 4 ಕೊಟ್ಟ. ಹೌದಪ್ಪ. ಮತ್ತೆ ನಂಗ ಅವರಿಗೆ ಮುಂದೆ ಏನಿಲ್ಲ. ಯಜಮಾನರು ಅಲ್ಲಿಗೆ ಕೂತು. ಹೌದಪ್ಪ. ಇನ್ನು ನಾನು ಕೂತುಕೊಂಡು ಯುದ್ಧ ಮಾಡ್ತಾರ ಅಂತ ನೆನೆಸಿದೆ. ಅದು ಮಾಡ್ಯಾರಪ್ಪ. ನನಗೆ ಗೊತ್ತು ಕೂತ್ಕೊಂಡು ಯುದ್ಧ ಮಾಡ್ತಾರೆ ಅಂತ. ನಿಮಗೆಲ್ಲಮ್ಮ ಗೊತ್ತಾದ್ರು. ಕೂತ್ಕೊಂಡು ಯುದ್ಧ ಮಾಡ್ತಾರೆ ಅಂತ ನೆನೆಸುವಾಗ ಪುನಃ ಬಂದು ಎತ್ತುಕೊಂಡು ಇವ ಪುನಃ 2 ನೆಲಕ್ಕೆ ಬಿದ್ರು. ಏನ್ ಮಾಡಿದ್ರು? ನೀವು ಗಡಿಬಿಡಿ ಮಾಡಬೇಡಿ. ಬಿದ್ರಂತ ನಾನು ಏನಾಯ್ತಂತ ಹೋಗಿ ಅವರನ್ನು ಮೂಸಿ ನೋಡಿದೆ. ಏನಾದ್ರೂ ಶಬ್ದ ಬರ್ತದ ಅಂತ. ಶಬ್ದ ಬರುವುದು ಕಾಣುದಿಲ್ಲ. ಮತ್ತೆ ಅಲ್ಲಿಗೆ ಕುರ್ಕಿಸಿದೆ. ಕುರ್ಕಿಸಿದ್ರು ಶಬ್ದ ಬರುದಿಲ್ಲ. ಮತ್ತೆ ಅಲ್ಲಿಗೆ ಕಿವಿ ಕೊಟ್ಟು ನೋಡಿದೆ. ಕಿವಿಯಲ್ಲೂ ಶಬ್ದ ಇಲ್ಲ. ನೀವು ತಲೆ ಬಿಸಿ ಮಾಡುದು ಬೇಡ. ಅಂತದೇನು ಆಗ್ಲಿಲ್ಲ. ಪುನಃ ಹೋಗಿ ನೋಡುವಾಗ ನಾಳೆ ಸರಿದ್ರು. ನಾಳೆ ಮಾತ್ರ ಹೊರಗೆ ಹಾಕಿದ್ರು. ಸರಿದ್ರು. ಇದು ತಲೆ ಬಿಸಿ ಮಾಡುದು ಬೇಡ. ಮತ್ತೆ ನೋಡಿದಂಥದ್ದು ನಮ್ಮ ಯಜಮಾನರು ಸದೇ ನನ್ನ ಪತಿ ಸ್ವರ್ಗವನ್ನು ಸ್ವಾಧೀನಪಡಿಸುತ್ತೇನೆ ಅಂತ ಹೋದವರು ಸಂತೋಷದ ಸುದ್ದಿಯಿಂದ ಹಿಂದಿರುಗ್ತಾರೆ ಎನ್ನುವಂತಹ ವಾರ್ತೆಯನ್ನ ಕೇಳ ಬಯಸಿದವಳು ನಾನು. ಇಂತಹ ಮಾತನ್ನು ಕೇಳಿಬಿಟ್ಟೆ. ಅಯ್ಯೋ, ಕಾರ್ಮೋಡಗಳೇ ನನ್ನ ತಲೆಗೆ ಅಪ್ಪಳಿಸಿದ ಹಾಗೆ
ಪರಿಪಳಿಸಿದ ಹಾಗೆ ಆಯ್ತಲ್ಲ. ಏನು ಮಾಡಲಿ, ನನ್ನ ಸೌಭಾಗ್ಯವೇ ಕಳೆದು ಹೋಯಿತು. ನೀವಿಲ್ಲದೆ ನಾನು ಹೇಗೆ ಜೀವಿಸಲಿ? ಗಂಡನನ್ನೇ ಸರ್ವಸ್ವ ಎಂದು ತಿಳಿದುಕೊಂಡು ಬಾಳಿನಲ್ಲಿ ಬಾಳಿದವಳು ನಾನು. ಪತಿಯೇ ಇಲ್ಲ ಅಂತಾದ ಮೇಲೆ ಯಾಕೆ ಜೀವಿಸಲಿ? ಯಾಕೆ ಜೀವಿಸಲಿ? ಅತ್ತು ಫಲವೇ ನಿನ್ನುವುದು ಮನೆ ಸತ್ತವರು ಜೀವಿಪರೆ ಸಮರದ ಮರ್ಥನಾಗಿಯ ತರಳ ಮಹಿಷಾಸುರಗೆ ಅದನಗಳ ಏನು ಮಾಡಲಿ, ಏನು ಮಾಡಲಿ? ಈ ರೀತಿಯಾಗಿ ನಾನು ಅಳುತ್ತಾ ಕುಳಿತರೆ ಫಲ ಉಂಟೇ ಹೇಳಿ? ಸಾಧ್ಯವಿಲ್ಲ. ಯಾವುದೇ ರೀತಿಯಾದಂತಹ ಫಲ ನನಗೆ ಬಾಳಿಗೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ನಾನು ಈ ರೀತಿಯಾಗಿ ಪರಿಪರಿಯಾಗಿ ಶೋಕವನ್ನು ಅನುಭವಿಸುವುದಕ್ಕೆ ಕಾರಣಕರ್ತರು ಯಾರು? ಆ ದೇವತೆಗಳು. ಕುಹಕಿಯಾದ ದೇವತೆಗಳು ಈ ರೀತಿಯಾಗಿ ಮೋಸದಿಂದ ನನ್ನ ಪತಿಯನ್ನು ಕೊಂದದಲ್ಲ, ಕೊಂದು ಬಿಟ್ಟರಲ್ಲ. ಇವರಿಗೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು. ಇದ್ದಾನಲ್ಲ ಅವರು ಇವರು ಯಾಕೆ? ಪುರ ಸಮರ್ಥನಾದ ನನ್ನ ಮಗ ಮಹಿಷನಿದ್ದಾನೆ. ಸಮರ ಸಮರ್ಥನು ಅವನು. ಅವನನ್ನೇ ಕರೆದು ಸಮಸ್ತ ವಿಚಾರವನ್ನ ತಿಳಿಸಿದ್ದೇನಂತೆ. ಆ ಸುರರಿಗೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ರಾಜಾಂಗಣದಲ್ಲಿ ನನ್ನ ಸಮಾನ ವಯಸ್ಕರ ಜೊತೆ ಆಟವಾಡುತ್ತಿದ್ದೆ. ಒಮ್ಮೆಲೆ ಕರೆದಾಗ ಓಡೋಡಿ ಬಂದೆ. ಎಂದಿನಂತೆ ಮುದ್ದು ಮಾಡ್ತಾ ಇಲ್ಲ. ಯಾಕಮ್ಮ? ನಿನ್ನ ಕೈಯಲ್ಲಿ ಬಳೆಗಳಿಲ್ಲ, ಹಣೆಯಲ್ಲಿ ಕುಂಕುಮವಿಲ್ಲ, ಮುಡಿಯಲ್ಲಿ ಹೂಗಳಿಲ್ಲ, ಕಣ್ಣೀರ ದಾರಿ. ಯಾಕಮ್ಮ? ಹೇಗಾಯ್ತು? ಶಂಕರ ಬ್ರಹ್ಮನಿಂದಾಯ್ತೆ. ಯಾರೇ ಇರಲಿ ಅಮ್ಮ, ಧೀರಾದಿ ಧೀರ ನಿನ್ನ ಮಗ ಮಹಿಷನಿರುವಾಗ ಯಾಕೆ ಭಯ? ಯಾಕಮ್ಮ? ನಿನ್ನ ತೀರ್ಥರೂಪರಾದ ವಿದ್ಯುನ್ಮಾಲಿ ಮಹಾಪ್ರಭುಗಳು ಸುರಲೋಕಕ್ಕೆ ದೇವೇಂದ್ರನನ್ನು ಸೋಲಿಸಿ ಸುರ ಗದ್ದುಗೆಯನ್ನು ವಶಪಡಿಸಿಕೊಳ್ಳಬೇಕು. ದೇಶವನ್ನು ಇರಿಸಿಕೊಂಡು ಮುತ್ತಿಗೆಯನ್ನು ಹಾಕಿದವರು. ಪರಿಣಾಮ ಯುದ್ಧದಲ್ಲಿ ಸುರಪಾಲನನ್ನ ಸೋಲಿಸಿ ಪೀಠವನ್ನು ಗೆದ್ದರಂತೆ ಮಗನೇ, ಗೆದ್ದರಂತೆ. ಅದು ಸಂತೋಷದ ವಿಷಯವಲ್ಲಮ್ಮ ಮಗನೇ, ಸಂತೋಷದ ವಿಷಯವೇ. ಆ ಸಂತೋಷ ಹೆಚ್ಚು ಕಾಲ ನಮ್ಮವರ ಬಾಳಿನಲ್ಲಿ ಉಳಿಯಲಿಲ್ಲ ಮಗನೇ, ಉಳಿಯಲಿಲ್ಲ. ಏನಾಯ್ತಮ್ಮ?
ನಾವು ಅನಾಥರು ಅನಾಥರು. ಅಮ್ಮ, ಯಾರವ ಯಾರವ ಕೊಲ್ಲಿದ ಕೊಂಡವ ಯಾರಮ್ಮ? ಅಷ್ಟೇ ಅಕ್ಕಮ್ಮ, ಪರಮೇಶ್ವರನೇ ಬರಲಿ, ನಾನು ಬಿಡ್ಲಿಕ್ಕಿಲ್ಲ. ಯಾಕಮ್ಮ? ಯಾಕೆ ಬಲ್ಲೆಯ? ನೀನು ದುರಸಮರ್ಥನಿದ್ದೀ ಎಂಬುದನ್ನ ಬಲ್ಲವಳು ನಾನು. ಹೌದು. ಅನಿಮಿಷದಲ್ಲ, ನೀನು ಯಾವ ರೀತಿಯಲ್ಲಿಯೂ ಗೆಲ್ಲಶಕ್ತಿಯ. ಹೌದಮ್ಮ. ಗೆಲ್ಲಬಹುದು. ಆದರೆ ಸುರರ ಪಕ್ಷಪಾತಿಯಾಗಿ ಬರ್ತಾನೆ ಆ ಹರಿ. ಹರಿ ಮೋಸಗಾರ, ವಂಚಕನವನು. ಮೋಸ ವಂಚನೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮ ಸಾಧನೆಯನ್ನು, ನಮ್ಮ ಲಕ್ಷ್ಯ ಏನು ಅದನ್ನ ಕಡೆ ಹಾಕುತ್ತಾನೆ. ಕೆಡಹುತ್ತಾನೆ. ಆದ ಕಾರಣ ಒಂದು ವಿಷಯವನ್ನ ಹೇಳ್ತಾ ಇದ್ದೇನೆ. ಏನಮ್ಮ? ನಮ್ಮನ ಸಂಭವನನ್ನ ಪ್ರಾರ್ಥಿಸುವುದರ ಮೂಲಕವಾಗಿ ಬೇಕಾದ ವರಗಳನ್ನ ನೀನು ಪಡೆದುಕೋ. ಆ ಬಳಿಕ ನಿನ್ನ ಲಕ್ಷ್ಯವನ್ನ ಸಾಧಿಸುವುದರ ಮೂಲಕವಾಗಿ ಆ ಪದದಲ್ಲಿ ಮುನ್ನಡೆ. ಇದು ನಿನ್ನ ಲಕ್ಷ್ಯಕ್ಕಾಗಿ ಕರ್ತವ್ಯನೆತ್ತಿದ್ದೇನೆ. ನಿನಗೆ ಶುಭವಾಗಲಿ ಮಗನೇ, ಹೋಗಿ ಬಾ. ಆಗಲಮ್ಮ, ಆಗಲಿ.
ಅಲ್ಲಿ ಮೆಚ್ಚಿಸಿದೆ. ಅಯೋನಿಗೆಯಿಂದ ಮಾತ್ರ ಮರಣ ಎನ್ನುವ ವರವನ್ನು ಪಡೆದಿದ್ದೇನೆ. ಶುಭವರ್ತಮಾನ ಮಾತೆಗೆ ತಿಳಿಸಬೇಕಾಗಿದೆ. ನಡೆಯುತ್ತೇನೆ ಶ್ರೀರಾಮನಕ್ಕೆ. ಪರಿಸ್ಥಿತಿಯಾಗಿ ಬಂತು ನೋಡು. ಅದೆಷ್ಟೋ ಕಾಲದಿಂದ ಸ್ವರ್ಗದ ಲೋಕದಲ್ಲಿ ದಾಳಿಯನ್ನು ಮಾಡುತ್ತಾ ರಾಜಭಾರವನ್ನು ಮಾಡುತ್ತಾ ಬಂದವರು ನಾವು. ಆದರೆ ಹರಿಯ ಕಪಟ ನಾಟಕದಿಂದ ಅವನ ಚಕ್ರದಿಂದ ನಮ್ಮ ಅಂಗಾಂಗಗಳೆಲ್ಲ ಬೇರ್ಪಡಿಸಿದ್ದಾನೆ. ಇದೇ ರೀತಿ ಆದರೆ ನಮ್ಮ ಪರಿಸ್ಥಿತಿ ಏನಾಗಿತ್ತು ನೋಡು. ಅದೆಷ್ಟೋ ಕಾಲದಿಂದ ವನದಲ್ಲಿ ನಾವು ವಾಸವಾಗುತ್ತಾ ಇದ್ದೇವೆ. ಇನ್ನು ನಮ್ಮ ಗತಿಯೇನು? ಬಿಡುತ್ತಿದ್ದೆ. ಸ್ವಾಧೀನಪಡಿಸಬೇಕಾಗಿರುವುದು ನಮ್ಮ ಕರ್ತವ್ಯ. ಆದರೆ ಇಷ್ಟರವರೆಗೆ ಬೇರೆ ಬೇರೆ ಕಡೆಯಲ್ಲಿ ಅವಿತು ಕೂತ್ಕೊಳ್ಳುವ ಅನುಭವ ನಮ್ಮ ಬಾಳಿಗೆ ಬಂದಿದೆ. ಅರಿಯು ಮಾಡಿರುವಂತಹ ಕಪಟ ನಾಟಕ ನೆನಪಾಗ್ತಾ ಇದೆ. ಹೊತ್ತಿರುವಂತಹ ಸುದರ್ಶನ ಚಕ್ರ ನಮ್ಮ ಅಂಗಾಂಗವನ್ನ ಬೇರ್ಪಡಿಸಿದೆ. ನಮ್ಮಲ್ಲೆಲ್ಲರನ್ನು ನೋಡು, ಯಾರೂ ಸರಿ ಇಲ್ಲ. ಎಲ್ಲಿದ್ದಾರೆ? ಎಲ್ಲ ಅರ್ಧಂಬರ್ತವೆ.
ಎಲ್ಲರೂ ಹೊಸಬರ ಹಾಗೆ ಕಾಣ್ತಾ ಇದ್ದೀರಿ. ಈ ಕ್ಷೇತ್ರಕ್ಕೆ ನೀವೆಲ್ಲ ಹೊಸಬರು. ಗೆಳೆಯ, ಈ ಕ್ಷೇತ್ರಕ್ಕೆ ನಾವು ಹೊಸಬರೇ. ಆದರೆ ನಿಮ್ಮ ಪರಿಚಯ ಬಹಳ ವರ್ಷದಿಂದ ಇದೆ ನಮಗೆ. ಯಾರು ನೀವು? ನಾವು ಶೋಣಿತಾಪುರದಲ್ಲಿ ದೇವತೆಗಳನ್ನ ಸೆಳೆಬಡಿದು ಅಲ್ಲಿ ರಾಜಭಾರ ಮಾಡುತ್ತಾ ಇದ್ದೇವೆ. ಶ್ರೀಹರಿಯ ಕಪಟ ನಾಟಕ ಅವನದಿಂದ ನಮ್ಮ ಅಂಗಾಂಗ ಹೀಗೆ ಆಯಿತು. ನಿಮ್ಮ ಪರಿಚಯ ಬೇಕು ನನಗೆ. ನಿನ್ನ ಹೆಸರೇ? ನನ್ನ ಹೆಸರು ಶಂಕಾಸುರ. ಈಗ ಎಲ್ಲರ ಪರಿಚಯವನ್ನು ನೀವೇ ಮಾಡಬೇಕು. ಇವ ದುರ್ಗಾಸುರ. ಯಾರು? ದುರ್ಗಾಸುರ, ಚಂಡಾಸುರ, ನಿತ್ಯಾಸುರ. ಯಾವುದು ಯಾವುದು? ಇವ ನಿತ್ಯಾಸುರ. ಇದು ಯಾವ ಸುರ? ನಿತ್ಯಾಸುರ. ಹೌದು. ಇವ ಚಂಡಾಸುರ. ಇವ ನಿಲ್ಲೋಸುರ. ಇಷ್ಟು ಮಂದಿ ನಾವು ನಿಮ್ಮ ಪಾದಕಮಲಕ್ಕೆ ಹೊರಗಿದ್ದೇವೆ. ಯಾಕೆ ಬಂದದ್ದು? ಒಬ್ಬರನ್ನು ಬಿಟ್ಟರ ಅಂತಲ್ಲ ನೀವು? ಎಲ್ಲರನ್ನು ಬಿಟ್ಟಿದ್ದೇವೆ. ಅವರನ್ನು ಕೂಡ ಬೀಳಿದ್ದೇನೆ. ಅಣ್ಣ, ನಮಗೆ ರಕ್ಷಣೆ ಬೇಕು ನಿಮ್ಮಿಂದ. ನಾವು ಇಷ್ಟೆಲ್ಲ ತನಕ ಕಾನನದಲ್ಲಿ ವಾಸವಾಗುತ್ತಾ ಇದ್ದೇವೆ. ನಿನ್ನ ಹೆಸರು ಕೇಳಿ ಇಲ್ಲಿಗೆ ನಾವು ಬಂದವರಿದ್ದೇವೆ. ಆದರೆ ನಿಮ್ಮನ್ನು ಕಂಡಾಗ ಎಲ್ಲ ಅಂಗವಿಕಲರ ಹಾಗೆ ಕಾಣ್ತಾರೆ. ಹೌದು. ಒಬ್ಬನಿಗೆ ಮೂಗಿಲ್ಲ, ಒಬ್ಬನಿಗೆ ಕಿವಿ ಇಲ್ಲ, ಇನ್ನೊಬ್ಬನಿಗೆ ತಲೆ ಸರಿ ಇಲ್ಲ. ಅಂದ್ರೆ ತಲೆಯಲ್ಲಿ ಏನು? ತಲೆಯಲ್ಲಿ ಅಂದರೆ ಆ ರೀತಿದಲ್ಲ. ತಲೆಯಲ್ಲಿ ತೋಡ ಕೂದಲೆಲ್ಲ ಕಮ್ಮಿ ಇರುತ್ತದೆ. ಆ ರೀತಿ ಹೇಳಿದ್ದು ನಾನು. ಯಾಕೆ ಹೀಗಿದ್ದೀರಿ? ಏನಾಯ್ತು ನಿಮಗೆ ಹೇಳಿ. ಹರಿಯ ಚಕ್ರದಿಂದ ಈ ಪರಿಸ್ಥಿತಿ ನಮಗೆಲ್ಲರಿಗೂ ಆಯಿತು. ಅದಕ್ಕಾಗಿ ಇನ್ನ ರಕ್ಷಣೆ ಬೇಕು ನಮಗೆ. ಹಾಗಿದ್ರೆ ನನ್ನ ಪರಿಚಯ ನಿಮಗೆ ಮೊದಲೇ ಇದೆ. ಹೌದು. ನಿನ್ನ ತಮ್ಮ ನಿನ್ನ ತಂದೆಯನ್ನು ಅವನು ಕೊಲ್ಲಿದ್ದಾನಲ್ಲ, ಅವನ ಹಗೆಯನ್ನು ನೀನು ತೀರಿಸಬೇಕು. ಅದಕ್ಕಾಗಿ ನಿನ್ನ ಯಾರು ನಾನೆಲ್ಲ ಹೊರತು ಕೂಡ ಯಕ್ಷನಿಗೆ ಪ್ರೇರೇಪಣೆ ಕೊಟ್ಟವ ಇಂದ್ರ. ಹೌದು. ಆ ಸುಮನಸರನ್ನು ಬಿಡಬಾರದು. ಇದ್ದೀರಲ್ಲ ಜೊತೆಯಲ್ಲಿ? ಹೌದು. ಹೋಗೋಣ. ಗೂಢಾಚಾರರು ಬಂದು ಹೇಳಿದಂತಹ ಮಾತು ಈ ಸ್ವರ್ಗಲೋಕಕ್ಕೆ
ದುಷ್ಟರಿಂದ ದಾಳಿ ಆಗದಂತೆ ಅಂತಹ ದಾನವರು ನಮಗೆ ಪಂಥವನ್ನೊಡ್ಡಿದ್ದಾರೆಂದಾದರೆ ನಾವು ಎದುರಿಸಲೇಬೇಕಾಗಿದೆ. ಆದ್ದರಿಂದ ಎಲ್ಲಿ ನಮ್ಮ ದೇವತೆಗಳು ಶೋಣಿತಾಪುರದವನಂತೆ ಮಹಿಷಾಲಕ್ಷಣಂತಹ ದಾನವನಂತೆ
ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರಂತೆ. ಆದ್ದರಿಂದ ನಿಮ್ಮ ಅಭಿಪ್ರಾಯವೇನು? ಅಮೋಘ ಫಲದಾಯಕಗಳಾದ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಹರಿಚಂದನವೇ ಮೊದಲಾದ ಭಾಗ್ಯವನ್ನು ಹೊಂದುವ ಆಸೆ. ಅನರ್ಹರಾದ ಅವರು ಅಡಿಗಡಿಗೆ ಬಂದು ಕೊನೆಗೆ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಅವರ ಯೋಚನೆಯನ್ನು ಬಿಡು, ಈ ವರ್ಣನಿದ್ದಾನೆ. ಹಂಬಲದಿಂದ ದೀಪಕ್ಕೆ ಮುತ್ತುವ ಪತಂಗಗಳಂತೆ ಇಲ್ಲಿಗೆ ಬರುತ್ತಾರೆ. ಆ ಬಳಿಕ ಪ್ರಾಣ ಕಳೆದುಕೊಳ್ಳುತ್ತಾರೆ. ಅಜಭವೃತವರ ಬಳಕೆ ಒಂದಿನಿತು ಕುಂದು ಒದಗದ ರೀತಿಯಲ್ಲಿ ನಾನು ಅವರನ್ನ ತರೆಯುತ್ತೇನೆ. ಹಿಂದೆ ದಾನವರು ದಾಳಿಗೆ ಬಂದಾಗ ನಾವು ಅವರನ್ನು ಖಂಡಿಸಿದ್ದೇವೆ. ಇನ್ನು ಮುಂದೆ ಆ ದಾನವರು ನಮ್ಮ ಪುರದ ದಾಳಿಗೆ ಬಂದರೆ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಚಿಂತಿಸಬೇಡ. ದೇವತೆಗಳೇ, ನಿಮ್ಮ
ಮಾತು ಬಹಳ ಸಂತೋಷವನ್ನು ನನಗೆ ನೀಡಿದೆ. ನಾವಿನ್ನು ತಡ ಮಾಡುವುದಲ್ಲ. ನಾನು ನನ್ನ ವಜ್ರಾಯುಧವನ್ನು ಧರಿಸಿ ಐರಾವತವನ್ನು ಏರಿ ರಣಾಂಗಣಕ್ಕೆ ಪ್ರವೇಶ ಮಾಡುತ್ತೇನೆ. ನೀವು ನಿಮ್ಮ ನಿಮ್ಮ ಆಯುಧಗಳನ್ನು ಹಿಡಿದುಕೊಂಡು ವಾಹನಗಳನ್ನು ಏರಿ ಹೊರಡೋಣ ಯುದ್ಧಕ್ಕೆ. ಐರಾವತವನ್ನು ಏರಿಕೊಂಡು ಬಂದವ ನೀನೆಯೋ? ನಾನೇ ದೇವೇಂದ್ರ. ದೇವತೆಗಳಿಗೆ ಒಂದು ಹೆಸರಿದೆ. ಏನದು? ಸುಮನಸರು. ಆ ಸುಮನಸರ ಸುಮನಸರು ಸುಮನಸು ಅಂದರೆ ಹೂವಿನಂತಹ ಮನಸ್ಸು. ಸರಿಯಾದ ಮಾತು. ಆ ಹೂವಿನಂತಹ ಮನಸ್ಸುಳ್ಳವರಿಗೆ ಒಬ್ಬ ಒಡೆಯ ಹೂವಪ್ಪ. ಹೂವಪ್ಪ. ನಾನೇ ಸರಿ, ನಾನೇ ಸರಿ. ನೀನೇ ಆಗಿದ್ದರೆ ಇದೋ ಇದು ಒಳ್ಳೆಯ ಮಾತಿನಿಂದ ಏನು ಸುರಗದ್ದುಗೆಯನ್ನು ಮಹಿಷಾಖ್ಯನಾದ ನಮಗೆ ಒಪ್ಪಿಸು. ಇಲ್ಲದಿದ್ದರೆ ಜತನೋ ಲಭಿಸಿದಂತಹ ಈ ನಾಗಲೋಕದ ಸಿಂಹಾಸನ ಅದರ ಕನಸನ್ನು ಬಿಟ್ಟು ಬಿಡು. ಅಯ್ಯೋ, ಇದೇ ಈ ಸಿಂಹಾಸನಕ್ಕಾಗಿ ನಿನ್ನ ಅಪ್ಪ ಆ ವಿದ್ಯುನ್ಮಾನಿ ಅವನು ಬಂದಿದ್ದಾನೆ. ಅವನನ್ನು ಯಮ ಸದನಕ್ಕೆ ಅಟ್ಟುವಂತಹ ವ್ಯವಸ್ಥೆಯನ್ನು ನಾನೇ ಮಾಡಿದವ. ನಿನ್ನನ್ನು ಕೂಡ ಒಳ್ಳೆ ಮಾತಿನಲ್ಲಿ ಹಿಂದೆ ಹೋಗದಿದ್ದರೆ ಅದೇ ಯಮನಾಲಯಕ್ಕೆ ಸೇರಿಸುತ್ತೇನೆ. ಅಪ್ಪನನ್ನು ಕೊಂದಂತಹ ಸೇಡು ತೀರಿಸುವುದರ ಜೊತೆಯಲ್ಲಿ
ಈ ಸುರಗದ್ದುಗೆಯನ್ನು ನಮ್ಮ ವಶಗೈಯುವುದರಲ್ಲಿ ಹಿಂದುಳಿಯುವವ ಬ್ರಹ್ಮನಿಂದ ವರವನ್ನು ಪಡೆದಂತಹ ಈ ಮಹಿಷಾಕ್ಯನಲ್ಲ. ಸ್ವರ ಕೇಳಲಿಲ್ಲ. ಎಲ್ಲರ ಬಾಯಿಂದಲೂ ಸ್ವರ ಬರಬೇಕು. ನೀನು ಆರಂಭ ಮಾಡಬೇಕು. ಯಾಕೆ ಹೇಳಿದ್ದು? ಇಲ್ಲದಿದ್ರೆ ನಾಳೆ ಹೇಳ್ತೀರಿ. ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಹಾಕಿಕೊಂಡು ಇಷ್ಟು ದೂರ ಬಂದ ಮೇಲೆ ಒಂದೇ ಒಂದು ಶಬ್ದ ನಮಗೆ ಹೇಳಲಿಕ್ಕಿಲ್ಲ. ಹೇಳಬಾರದಲ್ಲ. ಈಗ ಇವನೊಮ್ಮೆ ಹೇಳಬೇಕು. ಇವ ಹೇಳಿದ ಹಾಗೆ ಇನ್ನೊಮ್ಮೆ ಹೇಳಿ ನೋಡೋಣ. ಮಹಿಷಾಸುರನಿಗೆ ಮಹಿಷಾಸುರನಿಗೆ ನೀನೊಮ್ಮೆ ಹೇಳು ನೋಡುವ. ಮಹಿಷಾಸುರನಿಗೆ ನೀನು ಹೇಳು ನೋಡುವ. ಮಹಿಷಾಸುರನಿಗೆ ಅವ ಒಂದು ಹೆಜ್ಜೆ ಮುಂದೆ ಇದ್ದಾನೆ. ಹೆಸರು ಹೇಳ್ತಾನೆ, ಜಯವಾಗಲಿ ಎಂದು ಕೂಡ ಹೇಳ್ತಾನೆ. ಓ ಇವ ಏನ್ ಹೇಳ್ತಾನೆ ನೋಡಿ. ವೀರ ಸ್ವರ್ಗಾಧಿಪತಿ ಮಹಿಷಾಸುರ ಮಹಾರಾಜನಿಗೆ ಶಂಕದುರ್ಗಾದಿಗಳೇ ಸಂತೋಷವಾಯಿತು. ಇದಕ್ಕೆ ಸುರನಗರಿ ಎಂದು ಹೆಸರು. ದೇವಲೋಕ, ದೇವಲೋಕದ ಒಡೆಯ ಮಾಲಿನಿಯ ಕಂದ, ತಿಥಿದೇವಿಯ ಮೊಮ್ಮಗ ಮಹಿಷಾಕ್ಯ. ಕಾಣುತ್ತಿದೆ ನಂದನವನ. ಯಾರಿಗೆಲ್ಲ ತಿರುಗಾಡುವ ಹುಚ್ಚುಂಟು ಎಲ್ಲ ತಿರುಗಾಟಕ್ಕೆ ನಂದನವನಕ್ಕೆ ಹೋಗಿ. ಯಾರಿಗೆಲ್ಲ ತಿನ್ನುವ ಮನಸ್ಸಿದೆ ಓ ಅಲ್ಲಿ ವ್ಯವಸ್ಥೆ ಇದೆ. ಮತ್ತೆ ಕೆಲವರಿಗೆ ಇದುವೇ ಅಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗಾಶೆ, ಅಪ್ಸರಾಂಗಣೆಯರಿದ್ದಾರೆ. ಯಾರಿಗೆ ಯಾವುದು ಬೇಕು. ಮತ್ತೆ ಕೆಲವರಿಗೆ ವಾಹನದ ಹುಚ್ಚು. ವಾಹನದ ಹುಚ್ಚು ಇರುವವರಿಗೆ ಆನೆ ಬೇಕಾ, ದೇವಲೋಕದ ಕುದುರೆ ಬೇಕಾ, ಬೇಕಾದ ಯಾವ ಸುಖವನ್ನು ಅನುಭವಿಸುವುದಕ್ಕೆ ನೀವು ಸರ್ವ ಸ್ವತಂತ್ರರು. ಸ್ವರ್ಗಲೋಕ ಯಾರ ಪಾಲಿಗೆ? ಪಾಲಿಗೆ. ಹಾಗಿದ್ದರೆ ವಿಜಯೋತ್ಸವವನ್ನು ಆಚರಿಸೋಣ. ವಿಜಯೋತ್ಸವ, ವಿಜಯೋತ್ಸವ ಹೋಗೋಣ.
ಅವರ ಬೊಬ್ಬೆ ಇನ್ನೂ ಕೇಳುತ್ತಾ ಇದೆ. ಏನು ಮಾಡೋಣ ಏನು ಮಾಡೋಣ, ನನ್ನ ಸಿಂಹಾಸನ ತಪ್ಪಿ ಹೋಯಿತು, ನಿಮ್ಮ ಕೆಲಸಗಳು ತಪ್ಪಿ ಹೋದವು. ಈಗ ನಾವು ಬೆಟ್ಟ ಗುಡ್ಡಗಳಲ್ಲಿ ಅಲೆದಾಡುತ್ತಾ ಇದ್ದೇವೆ. ಹಾಗಿದ್ದರೆ ಇದಕ್ಕೆ ಏನು ಮಾಡೋಣ ಏನು ಮಾಡೋಣ? ಒಂದು ಉಪಾಯ ಉಳಿಯಿತು. ನಮ್ಮನ್ನು ಪಡೆಯುವಂತಹ ಆ ಬ್ರಹ್ಮದೇವ ಅವನಲ್ಲಿಗೆ ಹೋದರೆ ಅವನು ನಮಗೆ ಸರ್ವ ರಕ್ಷಣೆಯನ್ನಿದ್ದು ನಮ್ಮ ಸಿಂಹಾಸನವನ್ನು ಮರಳಿ ದೊರಕಿಸಿಕೊಡಬಹುದು. ನಮ್ಮನೊಳಗೆ ನಮ್ಮ ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮ ಸಿಂಹಾಸನವನ್ನು ಕಸಿದುಕೊಂಡಿದ್ದಾನೆ, ನಮ್ಮನ್ನು ಹೊಡೆದಾಡಿಸಿದ್ದಾನೆ. ಗಿರಿ ಬೆಟ್ಟಗಳಲ್ಲಿ ನಾವು ಅಲೆದಾಡುವಂತಹ ಪರಿಸ್ಥಿತಿ ಬಂದಿದೆ. ಸ್ವಾಮಿ, ಇದಕ್ಕೆ ಏನು ಮಾಡಬೇಕೆಂದು ಯೋಚನೆ ಮಾಡುವಾಗ ನೀವೇ ನಮಗೆ ದಾರಿಯನ್ನು ತೋರಿಸಬೇಕು, ಕಾಪಾಡಬೇಕು. ಜಯ 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 ಜಯ, ಕಾಪಾಡಿ ಸ್ವಾಮಿ. ದೇವೇಂದ್ರ, ಮಹಿಷ ತಪಸ್ಸನ್ನಾಚರ ಸಂದರ್ಭದಲ್ಲಿ ಅವನಿಗೆ ಭೂತಯೋಜರಲ್ಲಿ ಸಾವಿಲ್ಲವೆಂಬಂತಹ ವರವನ್ನು ಇಟ್ಟದ್ದು ನಿಜ. ಆದರೆ ವರವನ್ನ ಹಿಂಪಡೆಯುವುದಾಗಲಿ ಅವನಿಗೆ ಸಾವನ್ನು ಮಾಡುವುದಾಗಲಿ ಆಗುವುದಲ್ಲ. ಮುಂದೆ ಏನಿದ್ರು ಶ್ರೀಮನ್ನಾರಾಯಣ ಚಿತ್ತಕ್ಕೆ ಬಿಟ್ಟದ್ದು. ಭೂಕಾಲಸ್ಥಳ ನಡೆಯೋಣ, ಬನ್ನಿ. ತಪ್ಪಲಿಗೆ ನೀನು ಕೂಡ ಬಂದಿದ್ದಿ ಕೈಲಾಸವನ್ನು ಬಿಟ್ಟು. ನಾನು ವೈಕುಂಠವನ್ನು ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಯಾಕೆ ಎಂಬುದಾಗಿ ನನಗೂ ಅರ್ಥ ಆಗ್ತಾ ಇಲ್ಲ. ಭಾವ, ಯಾಕೆ ಈ ಅಭಾವ? ಬಾ, ಚಂದ್ರಕಾಂತ ಶೀಲ ಇದೆ. ಬಳಿಕ ಕೈಲ
ಹರನೂ ಕಾಣಿಸ್ತಾ ಇಲ್ಲ. ಈ ಕಡೆ ವೈಕುಂಠವನ್ನು ನೋಡುವಾಗ ಅಲ್ಲಿ ಹರಿವು ಕಾಣಿಸ್ತಾ ಇಲ್ಲ. ಏನಿರಬಹುದು? ಹಾಗಿದ್ದರೆ ಅದು ಅಶರೀರವನ್ನು ಕೇಳ್ತಾ ಇದೆ. ಹರಿ ಇರುವರು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತುಕೊಂಡು ಅದೇ ಮಹಿಷಾಸುರನ ವಧೆಗಾಗಿ ಆಲೋಚಿಸ್ತಾ ಇದ್ದಾರೆ, ಸಮಾಲೋಚಿಸ್ತಾ ಇದ್ದಾರೆ, ಚರ್ಚಿಸ್ತಾ ಇದ್ದಾರೆ. ಆದ್ದರಿಂದ ಆ ಕಡೆಗೆ ದೇವೇಂದ್ರಾದಿ ಸುಮನಸರನ್ನು ಒಳಗೂಡಿಕೊಂಡು ಇತ್ತ ಕಡೆ ಬರಬೇಕಿದ್ರೆ ಕಾರಣವೇನಯ್ಯ? ಮಹಿಷಾಸುರನ ಉಪಡಲೆ ಹೆಚ್ಚಾಗಿ ಸ್ವರ್ಗದತ್ತ ದಾಳಿ ಮಾಡುವಂತ ಸಂದರ್ಭದಲ್ಲಿ ದೇವಾದಿ ದೇವತೆಗಳು ನಮ್ಮಲ್ಲಿ ಬಂದು ವಿನಂತಿಯನ್ನು ಮಾಡಿದಾಗ ತಾವು ತಮ್ಮೆಡೆಗೆ ಬಂದಿದ್ದೇವೆ. ಶ್ರೀಮನ್ನಾರಾಯಣ ತಾವು ಯೋಚನೆ ಮಾಡುವಂತಹ ಅಗತ್ಯವಿಲ್ಲ. ನಾನು ಹಾಗೂ ಹರನು ಈ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವುದು ಅದನ್ನೇ, ಯಾವಾಗ ಮಹಿಷನ ವಧೆ ಎಂಬುದಾಗಿ. ಆದ ಕಾರಣ ಇವತ್ತು ನಮಗೆ ಸಮಯ ಒದಗಿ ಬಂದಿದೆ. ನಮ್ಮೆಲ್ಲರ ಶಕ್ತಿಯನ್ನು, ನನ್ನೊಳಗಿರುವ ಅಂತಸ್ತತ್ವವನ್ನು ಮಹಿಷನ ವಧೆಗೆ ನನ್ನ ಶಕ್ತಿಯನ್ನು ನಾವೆಲ್ಲ ದೇವತೆಗಳು ಒಂದುಗೂಡಿಕೊಂಡು ನಮ್ಮೊಳಗಿನ ಅಂತಸ್ತತ್ವವನ್ನು ಮಹಿಷನ ವಧೆಗಾಗಿ
ಸರ್ವಮಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕ್ಯೇ ಶರಣ್ಯೇ ತ್ರಯಂಬಕೇ ನಾರಾಯಣಿ ನಮೋಸ್ತುತೇ ನಾರಾಯಣ ಪರಮೇಶ್ವರ ಇಂದ್ರಾದಿ ಸುಮನಸರೇ ಹನುಮುನಿಗಳೇ ಎಲ್ಲರೂ ಏಳಿರಿ ಎದ್ದೇಳಿರಿ ಧೈರ್ಯವನ್ನು ತಾಳಿರಿ ಅಪ್ರಮೇಯಳು ಸ್ವಪ್ರಕಾಶಳು ಪ್ರಣವಾಕ್ಷರ ಪ್ರತಿಪಾದ್ಯಳು ಆದ ನನ್ನನ್ನು ಪ್ರತ್ಯಕ್ಷೀಕರಿಸಿದ್ದೀರಿ. ಮಕ್ಕಳೇ, ನಿಮ್ಮ ಮುಖಾರವಿತ್ತವು ಕಂದಿ ಹೋಗಿದೆ, ಕಪೋಲದ ಮೇಲೆ ಕಣ್ಣೀರ ಧಾರೆ. ಕಷ್ಟ ಬಂತೆ, ಯಾರಿಂದ ಹೇಳಿರಿ, ಪರಿಹರಿಸಿಕೊಡುತ್ತೇನೆ. ನಿಮ್ಮನ್ನು ಪ್ರತ್ಯಕ್ಷೀಕರಿಸಬೇಕಾದ್ರೆ ಬಲವಾದ ಕಾರಣವಿದೆ ತಾಯಿ. ತ್ರಿಮೂರ್ತಿಗಳು ನಾವು ಒಂದಾಗಿ, ಸುಮನಸರೆಲ್ಲರೂ ಒಟ್ಟಾಗಿ ನಿನ್ನನ್ನು ಸ್ತುತಿಸಿದ ಕಾರಣ ನೀನು ಈ ರೂಪದಿಂದ ನಮ್ಮ ಮುಂದೆ ಕಣ್ಣ ಮುಂದೆ ಪ್ರತ್ಯಕ್ಷಳಾಗಿದ್ದಿ ತಾಯಿ. ದುರುಳ ಮಹಿಷನ ಬಾಧೆಯಿಂದ ಲೋಕವೆಲ್ಲ ತತ್ತರಿಸಿ ಹೋಗಿದೆ ತಾಯಿ. ಅವನ ಈ ಬಾಧೆಗೆ ಕಾರಣ ನಮ್ಮ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು. ಅವರು ಯಾರು ಕೇಳಿದ್ರು ಕೂಡ ಆಚೆ ಈಚೆ ನೋಡದ ಎಲ್ಲವನ್ನು ಸೃಷ್ಟಿಕರ್ತ ಬ್ರಹ್ಮ. ಆ ಬ್ರಹ್ಮನ ದೆಸೆಯಿಂದಾಗಿ ಆ ಮಹಿಷ ದುಷ್ಟನಾಗಿ ಮೆರೆದು ಲೋಕಕ್ಕೆ ಕಂಟಕನಾಗಿದ್ದಾನೆ. ಸುರಪಾದಿ ಸುಮನಸರನ್ನೆಲ್ಲ ದೆಸೆಗೆಡಿಸಿ ನಮಗೆ ಎಲ್ಲ ಊರೇ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾನೆ ತಾಯೇ. ಅವನ ಉಪಟಳದಿಂದ ಕಂಗೆಟ್ಟಿದ್ದೇವೆ.
ವೇದವಾಕ್ಯವನ್ನು ಕೇಳಿ ಬಹಳ ಸಂತೋಷಗೊಂಡಿದ್ದೇವೆ. ಆದರೆ ಈ ಮಹಿಷನ ಜೊತೆ ಯುದ್ಧಕ್ಕಾಗಿ ಮಾತೆ ಹೀಗೆ ಹೋಗುವುದೇ ಎಂಬುದಾಗಿ ಯೋಚನೆ ಮಾಡಿದಾಗ ಖಂಡಿತ ಸಾಧ್ಯವಿಲ್ಲ. ಅದಕ್ಕೋಸ್ಕರ ವಿಶ್ವಕರ್ಮರೇ ಸರ್ವ ವಸನ ಭೂಷಣಾದಿಗಳನ್ನು ಕೊಟ್ಟು ತಾಯಿಯನ್ನು ಅಲಂಕರಿಸಿದವರಿದ್ದಾರೆ. ಆದರೆ ಅಷ್ಟೇ ಸಾಕಾಗಲ್ಲ, ತಾಯಿ ಹೋಗುವುದು ರಣಕ್ಷೇತ್ರಕ್ಕೆ, ಯುದ್ಧಕ್ಕೆ. ಆ ದೃಷ್ಟಿಯಿಂದ ನೋಡಿದರೆ ಮಾತೆಗೆ ನಮ್ಮಿಂದಾದ ಕಾಣಿಕೆಯನ್ನು ನಾವು ಅರ್ಪಿಸಬೇಕಾದ್ದು ನಮ್ಮದ್ದಾದ ಕರ್ತವ್ಯ, ಧರ್ಮ. ಹಾಗಿದ್ದರೆ ಯಾವುದನ್ನು ಅರ್ಪಿಸಲಿ ಎಂಬುದಾಗಿ ನೋಡಿದಾಗ ತ್ರಿಮೂರ್ತಿಗಳೇ ವನಜನಾಭನು ಕರದ ಚಕ್ರವಾಹನ ಮಹಿಷನ ಮದುಗಾಗಿ ಶ್ರೀಚಕ್ರವಮ್ಮ ತ್ರಿನಯನ ತ್ರಿಶೂಲನು ವಿನಯದಿಂದಲಿ ಸುರಪ ಕುಲಿಶವಾಹನ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪದದೊಡಿರಿಸುತ್ತ ನುತಿಸಿದ ಭಯದೇ ಜಯ 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 ಹರಬ್ರಹ್ಮರೇ, ಸುಮನಸರೇ, ಮಾತೆಗೆ ನಮ್ಮ ನಮ್ಮ ಆಯುಧಗಳನ್ನು ಸಮರ್ಪಿಸಿ ಆಯಿತು. ಮಾತೆ ಯುದ್ಧಕ್ಕೆ ಹೋಗಲು ಸನ್ನದ್ಧಳಾಗಿದ್ದಾಳೆ. ಆದರೆ ಇಷ್ಟೇ ಸಾಕಾಗುವುದಿಲ್ಲ. ಮಾತೆ ಯುದ್ಧಕ್ಕೆ ಹೋಗಬೇಕಿದ್ರೆ ವಾಹನದ ವ್ಯವಸ್ಥೆಯು ಆಗಬೇಕಲ್ವೇ? ಹಾಗೆ ನೋಡುವಾಗ ಪರ್ವತರಾಜನೇ ಸಿಂಹನಾಗಿ ಇಳಿದು ಬರ್ತಿದ್ದಾನೆ. ಇದೇ ಪ್ರಸ್ತಾವನ ಶುಭ ಮುಹೂರ್ತ. ದೇವದುಂದುವಿ ಮೊಳಗುವ ಈ ವೇಳೆಯಲ್ಲಿ ಧರ್ಮದ ಉದ್ಧಾರಕ್ಕಾಗಿ, ಬ್ರಹ್ಮಾಂಡದ ಉದ್ಧರಣಕ್ಕಾಗಿ ಆ ದುಷ್ಟ ಮಹಿಷನು ಸಿಂಹವಾಹಿನಿಯಾಗುತ್ತದೆ.
ಅದರ ಜೊತೆಯಲ್ಲಿ ಮಗನು ಹೊತ್ತಿದಲ್ಲಿ ಕೇತುಗಳ ಪತನ. ಯಾಕೆ ಹೀಗೆ ಅಪಶಕುನಗಳ ಸರಬಾರೆ ಹೇಳಿ ಬಂದಿದ್ದಲ್ಲ ವಾರ್ತೆ. ಅವರಾದಂತಹ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಕ್ಷುರಾಸುರ, ಕಾಮರಾಸುರ ಅವರನ್ನೆಲ್ಲ ಹೆಣ್ಣು ಒಂದು ಬಿಟ್ಟಿದ್ದಾಳಂತೆ ತಡ ಮಾಡುವುದಲ್ಲ, ಕ್ಷೇತ್ರವನ್ನು ಸೇರಿಕೊಂಡು ಆಕೆ ಯಾರು ಎಂಬುದಾಗಿ ನಿರೀಕ್ಷಿಸಬೇಕಾಗಿದೆ. ಆ ಕಡೆಗೆ ತೆರಳುತ್ತೇನೆ. ಎರಡು ಕೈಯಲ್ಲ 8 ಭುಜಗಳು, ಅಷ್ಟಭುಜೆ. ಅಷ್ಟು ಭುಜಗಳಲ್ಲಿ ವಿವಿಧ ಆಯುಧಗಳು, ಶಂಖ ಚಕ್ರ, ಕಥೆ ತೋಮರ, ಬಿಲ್ಲೋಳ, ಬಿಸುಂಡಿ ಇದನ್ನೆಲ್ಲ ಧರಿಸಿಕೊಂಡಿದ್ದೀಯ. ಹೆಣ್ಣಾದಂತಹ ನೀರು ಈ ರಣಕ್ಷೇತ್ರಕ್ಕೆ ಬರಬೇಕಿದೆ. ಯಾಕೆ, ಏನು, ಯಾರು, ಯಾಕೆ ಇಲ್ಲಿ ಬಂದೆ? ಯಾಕೆ ನನ್ನ ಎದುರಿನಲ್ಲಿ ನಿಂದೆ? ಹೋಗ್ಯ ಹಿಂದೆ
ಓಡಿಸಿದವ ಈ ಮಹಿಷ 14 ಲೋಕಗಳಲ್ಲಿ ಒಡೆಯನಾಗಿರುವ ಈ ಮಹಿಷ ಆಗಿರುವಾಗ ಪುರಾಣ ಪಕ್ಷಪಾತಿಯಾಗಿ ಬಂದಿದ್ದೆ. ಇದೋ ಸಾರಿ ಹೇಳ್ತಾ ಇದ್ದೇನೆ, ನಾರಿ ಎಂಬ ಕಾರಣಕ್ಕೆ ನಿನ್ನನ್ನು ಉಳಿಸಿದ್ದೇನೆ. ನೀನು ಯುದ್ಧಕ್ಕೆ ಬರುವುದಲ್ಲ, ನನ್ನ ಜೊತೆಯಲ್ಲಿ ನನ್ನ ಆಸ್ಥಾನಕ್ಕೆ ಬಂದು ಈ ಸ್ಥಾನ ನಿನಗಾಗಿ ವಿಚಾರಿಸಿದ್ದೇನೆ. ಬರ್ತೀಯಾ? ಸಾಧ್ಯ ಶಾಂತಿಯನ್ನುಂಟು ಮಾಡುತ್ತೇನೆ. ಹೌದೇ? ಬಾ ಮುಂದಕ್ಕೆ. ಹಾಗಿದ್ರೆ ತಡವಾಡುವುದಲ್ಲ.
ಸಂತೋಷವಾಯಿತಷ್ಟೇ. 9 ದಿನಗಳ ಕಾಲ ಕಾದಾಡಿ ಶಂಕದುರ್ಗಾಧರರು ಮತ್ತು 10ನೇ ದಿನದಲ್ಲಿ ಮಹಿಷನನ್ನು ವಧಿಸಿದ್ದೇನೆ. ಮುಂದೆ ಈ ದಿನಗಳಲ್ಲಿ ಭಕ್ತರು ನನ್ನನ್ನು ನವರಾತ್ರಿ ವಿಜಯದಶಮಿ ಎಂದು ಆರಾಧಿಸಲು ನೀನು ನಾಕವನ್ನಾಳಿಕೊಂಡಿರು. ಹಿನ್ನೆಲೆಯ ಪರಾತ್ಪರ ಶಕ್ತಿಯನ್ನು ಸ್ಮರಿಸುತ್ತಲಿರು. ಶುಭವಾಗಲಿ. ಅಮ್ಮ, ಮುಂದೆ ಒಂದು ವೇಳೆ ನಮಗೆ ಕಷ್ಟ ಬಂದರೆ ನಾವು ಏನು ಮಾಡಲಿ ತಾಯಿ? ದೇವೇಂದ್ರ, ತುಹಿನಾದ್ರಿಗೆ ಬಂದು ಭಕ್ತಿಯಿಂದ ಸ್ಮರಿಸಿದಾಗ ಮೈದೂರಿ ಬಂದು ರಕ್ಷಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳ. ಇಲ್ಲಿಯವರೆಗೆ ಸೂರ್ಯ ಚಂದ್ರನ ಚಲನವಲನಗಳನ್ನು ನಿಲ್ಲಿಸಿದಂತಹ ಆ ಮಹಿಷದಾನನ ವಧೆಯಾಯಿತು. ಮನು ಮುನಿಗಳು ಮಾಡುತ್ತಿದ್ದಂತಹ ಯಾಗ ಯಜನಾದಿಗಳನ್ನು ನಿಲ್ಲಿಸಿದ್ದ. ಈಗ ಅದೆಲ್ಲವೂ ಪ್ರಾರಂಭವಾಗಿ ಇಡೀ 3 ಲೋಕಗಳು ಕೂಡ ಅತ್ಯಂತ ಶಾಂತಿಯಿಂದ ಕೂಡಿವೆ. ಇಲ್ಲಿ ಎಂಬಲ್ಲಿಗೆ ಈ ಕಥೆಗೆ ನಾವು ಮಂಗಳವನ್ನ ಹಾಡುತ್ತೇವೆ. ಯಾರು ಈ ಕಥೆಯನ್ನು ಆಡುತ್ತಾರೋ ನೋಡುತ್ತಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ಭ್ರಮರಾಂಬಿಕೆ ಹಾಗೂ ಪಾವನ್ಯ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ಮಂಗಲವನ್ನುಂಟು ಮಾಡಲಿ ಎಂಬಲ್ಲಿಗೆ ಈ ಕಥೆಗೆ ಮಂಗಳವನ್ನು ಹಾಡುತ್ತೇವೆ.